ಹಾಯ್ ಶ್ರೀಮಂತ್ ಅವರೇ, ಹಾಯ್, ಹೇಗಿದ್ದೀರಾ? ಲೈಕ್ ಡನ್, ಥ್ಯಾಂಕ್ ಯು. ಊಟ ಮಾಡಿದ್ರಾ? ಊಟ ಆಯ್ತಕ್ಕ? ಹಾಂ, ಊಟ ಆಯಿತು. ನಿಮ್ದಾಯ್ತಾ? ನಿಮ್ಮದು ಊಟ ಆಯಿತಾ? ಅಕ್ ಹಾಂ, ಆಯಿತು. ಹೌದಾ? ಎಂಥ ಪದಾರ್ಥ? ಪದಾರ್ಥ ಏನಿತ್ತು? ಯಾರಿದು? ನಾನೇ. ಹಾಯ್ ಹಾಯ್ ಕೃಷ್ಣಣ್ಣ, ಹೇಗಿದ್ದೀರಾ? ಊಟ ಮಾಡಿದ್ರಾ? ಊಟ ಮಾಡಿಲ್ವಾ? ನಾನು ಯಾಕೆ ಬಂದೆ? ನೀವು ನೀರಲ್ಲಿ ಕೊಚ್ಚಿಕೊಂಡು ಬಂದ್ರಿ. ಲೈಕ್ ಡನ್, ಥ್ಯಾಂಕ್ ಯು. ಜೋಳದ ರೊಟ್ಟಿ, ಹೆಸರು ಕಾಳು ಪಲ್ಯ, ಮೊಸರು, ಕೆಂಪು ಖಾರ, ಅನ್ನ ಸಾರು ನಮ್ಮದು. ಓ ದೇವರ, ಅಷ್ಟು ಬಗೆ ಇತ್ತ. ಸೂಪರ್. ಕೃಷ್ಣಣ್ಣ, ನಿಮ್ಗೆ ಎಂತ ಇತ್ತು ಊಟಕ್ಕೆ? ಇಲ್ಲಿ ಎಂಥ ಕೆಲಸ ನನಗೆ? ನಿಮಗೆ ಇಲ್ಲಿ ಭಜನೆ ಮಾಡಲಿಕ್ಕೆ ಉಂಟು, ಇರಿ ಆಯಿತಾ? ಕಾಳೆಲ್ಲ ಕೊಡ್ತಾರೆ ಇಲ್ಲಿ, ಭಜನೆ ಮಾಡಿ. ಫಸ್ಟ್ ಲೈಕ್ ನಿಮ್ಮದೇ ಬಂದದ್ದಾ? ನಂಬರ್ 1 ನಾನು ಯಾರು? ನೀವು ನರಮಾನಿ, ದೆವ್ವ ಅಲ್ಲ, ಮನುಷ್ಯರು. ನನಗೇನಾಗಿದೆ? ನಿಮಗೆ ನಿದ್ದೆ ಬಂದಿದೆ. ಶ್ರೀಮಂತ್ ಇದ್ದೀರಾ? ನೀವೆಲ್ಲಿಂದ ಬಂದದ್ದು? ನಾನು ಇಲ್ಲಿಂದ, ಲಂಡನ್ನಿಂದ ಬಂದದ್ದಾಯ್ತು. ಕೇಳಿದ್ದಕ್ಕೆ ಆನ್ಸರ್ ಮಾಡೋದಿಲ್ಲ, ಬೇರೆ ಎಲ್ಲ ಹೇಳ್ತಾರೆ. ಎಲ್ಲಿಂದ ಬಂದದ್ದು, ಎಲ್ಲಿ ಬಿದ್ದ್ರಿ, ಅದೆಲ್ಲ ಬರುತ್ತಲ್ಲ. ನೀವು ಎಂತ ಮಾಡೋದಿಲ್ಲಿ? ನಾನಾ? ಮಂಡೆ ನೀವು. ನೀವು ಯಾರ ಹತ್ರ ಮಾತಾಡೋದು? ನಾನು ಜನರ ಹತ್ರ ಮಾತಾಡ್ತಿದ್ದೇನೆ. ನನ್ನ ಲೈವ್ಗೆ ಬಂದಂತಹ ಜನರಲ್ಲಿ ಮಾತಾಡ್ತಾ ಇದ್ದೇನೆ.
ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಯಕ್ಷ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಎಷ್ಟು ಸೇರು ಊಟ ಮಾಡಿದ್ರ? ಊಟ ಮಾಡಿದ್ದೆ ಸ್ವಲ್ಪ ಮಾರ, ನಾನು ಲೇಟ್ ಆಗಿತ್ತು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಊಟ ಮಾಡಿದ್ರಾ? ಊಟ ಆಯಿತು, ನಿಮ್ದಾಯ್ತಾ? ಹೈಡಲ್ಲಿ ಅವರು ಬಂದು ಲೈಕ್ ಮಾಡಿ, ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಶಶ್ ಎಂತ ಶಶಿಕಾಂತ್ ಅಲ್ಲ, ಆ, ಶುಭ ಮಧ್ಯಾಹ್ನ ನಿಮಗೆ. ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ರವೀಂದ್ರಣ್ಣ ಹಾಯ್ ಹಾಯ್, ಹೇಗಿದ್ದೀರಾ ರವೀಂದ್ರಣ್ಣ? ಊಟ ಮಾಡಿದ್ರಾ? ಶಶಾಂಕ್ ಊಟ ಮಾಡಿದ್ರಾ ನೀವು? ಸಾರಿ, ಶಶಿಕಾಂತ್ ಆಯ್ತು, ಶಶಾಂಕ್ ಸಾರಿ. ಲೈಕ್ ಕೊರಿಯನ್ ಎಲ್ಲ, ಓಕೆ ಓಕೆ, ಥ್ಯಾಂಕ್ ಯು. ಶಶಾಂಕ್ ಊಟ ಆಯ್ತಾ? ರವೀಂದ್ರಣ್ಣ ಊಟ ಆಯ್ತಾ? ಅನ್ನ ಸಾಂಬಾರು ಊಟ ಮಾಡಿದ್ದೇನೆ. ಹೌದಾ? ಮಳೆ ಮಳೆ ಉಂಟಾ ನಿಮ್ಮ ಕಡೆ? ನಾನು ಹುಷಾರಿದ್ದೇನೆ, ನೀ ಹೇಗಿದ್ದೀಯಾ? ನಾನು ಕೂಡ ಚೆನ್ನಾಗಿದ್ದೇನೆ. ಶಿರಸಿ ಕಡೆ ಫುಲ್ ಗುಡುಗು ಮಳೆ ಈಗ. ಹೌದಾ? ಈಗ ನಿಮಗೆ ಯಕ್ಷಗಾನ ಎಲ್ಲ ಇಲ್ಲಲ್ಲ, ಹಾಗಾಗಿ ಮಳೆಗೆ ಎಲ್ಲಿಗೆ ಕೂಡ ಹೋಗ್ಲಿಕ್ಕಿಲ್ಲ. ಮಳೆ ಇಜ್ಜಿ ಬರ್ಸ ಉಂಡು ಅಂದೆ. ಓಕೆ, ಬಾಗುನ್ ಅದು ಬರಲ್ಲ ಶಶಾಂಕ್, ಅದು ಬರಲ್ಲ ಆಯ್ತಾ. ನಿಮ್ಮದು ಸೂಪರ್ ಲೈವ್, ಥ್ಯಾಂಕ್ ಯು. ರವೀಂದ್ರಣ್ಣ, ಮತ್ತು ವಿಶೇಷ? ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಶಶಾಂಕ್ ಅವರು. ವಿಶೇಷ ಎಲ್ಲ ನೀವೇ ಪನೋಡು. ಹೌದಾ? ಎಂತಂತ ಹೇಳುದು ಮಾರ, ವಿಶೇಷ ಏನಿಲ್ಲ, ನಿಮ್ದೇನಿದ್ರೆ ಹೇಳಿ. ರವೀಂದ್ರಣ್ಣ, ಇಲ್ಲಿ ಶಶಾಂಕ್ ಇದ್ದಾರಲ್ಲ, ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯ್ತಾ ರವೀಂದ್ರಣ್ಣ? ಇವರೆಲ್ಲಿ ಹೋದ್ರು? ಕೃಷ್ಣಣ್ಣ ಇದ್ದೀರಾ? ಕೃಷ್ಣಣ್ಣ, ಏರು ಅಲ್ಲಲ್ಲಿ ಮಿತ್ತ ಐಡಿ ಉಂಡತೆ. ಯಕ್ಷ 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 ನಟ್ಟಲ್ಲ, ಪಿನ್ ಮನ್ಪದಲ್ಲಿ ಆ ಪಿನ್ ಐಡಿಗೆ ಕನೆಕ್ಟ್ ಆಗಿ. ನಾನು ಸಬ್ಬಾಗಿ ತುಂಬ ದಿನ ಆಯ್ತು ಅವರಿಗೆ. ಹೌದಾ? ಓಕೆ, ರಿಟರ್ನ್ ಮಾಡಲಿಲ್ವ ಅವರು?
ಹೌದಾ ರವೀಂದ್ರಣ್ಣ, ನೀವು ಯಾಕೆ ಹಾಗೆ ಮಾಡ್ತೀರಿ? ಅವ್ರು ಸಬ್ ಆಗಿದ್ದಾರಂತೆ. ಹಂಗೆ ಕನೆಕ್ಟ್ ಆಗಿದ್ದೇನೆ. ಹೌದಾ, ಬೈದದ್ದು ವೇಸ್ಟ್ ಆಯ್ತು. ಎಂತ ಮಾಡೋದೀಗ? ಬೈದದ್ದು ವೇಸ್ಟ್ ಆಯ್ತಲ್ಲ. ಶೇ, ಯಾರು ರಿಟರ್ನ್ ಮಾಡ್ದ ಅಂದ? ಓಕೆ, ನನಗೇರಿಗ್ಲ ನೆರ ಉಂಡದು. ಇನ್ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಆಯ್ತಾ. ವಿಜಯ್ ಕುಮಾರ್ ಅವರು, ಹಾಯ್ ಹಾಯ್ ವಿಜಯ್ ಕುಮಾರ್ ಅವರೇ, ಊಟ ಮಾಡಿದ್ರಾ? ಹಾಗೆ ಲೈವ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಆಯ್ತಾ. ಯಕ್ಷಗಾನ ಅದೇ ಅರ್ಥ ಆಯ್ಜಿ. ಯಕ್ಷಗಾನದ ನೀವು ಬುಟ್ಕೊಂಡ ಎಂಕಲ್. ಓಹೋ ಅಂಚ ಅಂದತೆ ಯಕ್ಷಗಾನ ನಮನೊಂಜಿ ಯಕ್ಷಗಾನ ಮಾತೆರೆಗ್ಲ ಫೇವ್ರೇಟ್ ಆತ. ಅವು ದಾದ ಓವಿಯೇ ದಾದ. ತುಳುನಾಡಿನ ಗಂಡು ಕಲೆ ಯಕ್ಷಗಾನ, ಅದಕ್ಕೆ ನಾವು ಗೌರವ ಕೊಡಬೇಕು. ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು ನಾವು, ಆಯಿತಾ. ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಶಶಾಂಕ್ ಅವರಿಗೆ. ಜೋಕ್ಸಾ? ಜೋಕ್ಸನ್ನು ಕೇಳ್ತಿದ್ದೀರಾ ಅದೆಂತ ಅಂತ? ಅದು ಜೋಕ್ಸ್, ಅದು ಕೆಲವರಿಗೆ ಸೂಟ್ ಆಗುತ್ತೆ. ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಬಂತ. ಅವು ಒಂಚೂರು ಚೇಂಜಸ್ ಮಾಡ್ತು. ಲೈವ್ ಇಷ್ಟ ಆದರೆ ಮಾತ್ರ ಲೈಕ್ ಕೊಡಬೇಕು, ಇಲ್ಲಾಂದರೆ ಲೈಕ್ ಬೇಕಂತಿಲ್ಲ. ಹಾಗಾಗಿ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಅಂತ. ಬತ್ತಿ ಬುಕ್ಕ ಲೈಕ್ ಕೊರಡತಾ? ಅವು ಪ್ರಶ್ನೆ ಅತ್ತು ರವೀಂದ್ರಣ್ಣ. ಲೈವ್ ಇಷ್ಟ ಅಂಡ, ಲೈವ್ ನಮ್ಮನೊಂಚಿ ಪಾತೆರ್ನ ಇಷ್ಟ ಅಂಡ ಐಕ್ ಲೈಕ್ ಕೊಡು. ಅವು ನಮಕ್ ಒಂಥರ ಖುಷಿ ಆಗ್ತದೆ ಗೊತ್ತಾಂಡಿ. ಲೈಕ್ಗೋಸ್ಕರನೇ ಲೈವ್ ಮತ್ತು ಜನ ಚೇಂಜ್ ಕೇಳ್ತಾರೆ. ಲಾಲನ, ಹೌದು, ಜನ ಚೇಂಜ್ ಕೇಳ್ತಾರೆ. ಅದಕ್ಕೆ ನಾವು ಕೂಡ ಸ್ವಲ್ಪ ಚೇಂಜಸ್ ಆಗಬೇಕು. ನಮ್ಮಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಹಾಂ, ಗೊತ್ತಾಂಡು. ಓಕೆ. ಅದೇ ಗೊತ್ತಾಗ್ಬೇಕಂತಲೇ ಹೇಳಿದ್ದು. ಹಾಂ, ಹೌದು ಲಾಲ. ಅದೇ ಸತ್ಯ, ಅದೇ ನಿತ್ಯ ಅಲ್ವಾ. ಗೊತ್ತಾಗುವಾಗ ಹೊತ್ತಾಯಿತು. ಹೌದಾ, ಅದೇ ಗೊತ್ತಾಯ್ತು. ನಿಮ್ಮದು ಗೋಂಟು ಮಂಡೆ ಅಂತ ಗೊತ್ತಾಯ್ತು. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಅಂತ ಹೇಳ್ತಿದ್ದಾರೆ. ಬರ್ತಾರೆ, ಇರಿ ಮಾರೆ. ಅಲ್ಲಿ ಮಳೆ ಬರುವ ಆಗಿದೆ. ನೀವು ಈಗ ಕರೆದ್ರೆ ಗೋಂಟು ಮಂಡೆನಾ? ಹೌದು, ಗೋಂಟು ಮಂಡೆ. ತೆಂಗಿನಕಾಯಿ ಉಂಟಲ್ಲ, ಅದು ಒಣಗಿದ್ದು. ಹಾಗೆ ನಿಮ್ಮದು ಕೂಡ ತಲೆ ಹಾಗೆ ಉಂಟು.
ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹೌದು, ಅದೇ ಸತ್ಯ. ನಿಮ್ಮ ಮಂಡೆಯಲ್ಲಿ ಏನೂ ಇಲ್ಲ. ಏನೂ ಇಲ್ಲ ಅಲ್ಲ, ಏನೂ ಇಲ್ಲ ಅಂತ. ಅದು ಬುದ್ಧಿ ಎಲ್ಲ ಮಾಯ ಆಗಿ. ಅದಕ್ಕೆಲ್ಲ ಒಂದೆಲಗ ಅದೆಲ್ಲ ತಿನ್ಬೇಕಾಯ್ತಾ, ಒಂದೆಲಗ ಮತ್ತು ಬಾದಾಮಿ ಎಲ್ಲ, ಬಾದಾಮಿ ಎಲ್ಲ ತಿನ್ನಬೇಕು, ಆಗ ಕರೆಕ್ಟ್ ಆಗ್ತದೆ. ಪಾತ್ರೆ ತೆಕ್ಕೊಂಡ ಅಂಚೆ ಗೊತ್ತಾಗ್ತದೆ. ಹಾಂ ಹಾಂ, ಪಾತ್ರೆ ಎಲ್ಲ ತೊಳೆದ್ರೆ ಗೊತ್ತಾಗ್ತದೆ. ತೊಳೆಯಿರಾಯ್ತಾ ಮನೆಯಲ್ಲಿ ಕೂತ್ಕೊಂಡು. ಬಾದಾಮಿ ಅಲ್ಲ, ಬಾದಾಮಿ ಮಂಡೆ ವಾಸೆ ಎಲ್ಲ ಅದು. ನಾ ಪಾತ್ರೆ ತೊಳೆಯಲ್ಲ, ಭಟ್ರು ಮಾತ್ರ ಪಾತ್ರೆ ತೊಳೆಯೋದು. ಹೌದಾ, ಓಕೆ ಓಕೆ. ಬಾಸಿ ಜಾಗ. ಹಾಂ, ಅದೇ ಅದೇ ನಿಮಗೇನೆ ಹೇಳಿದ್ದು, ಬೇರೆ ಯಾರಿಗೂ ಹೇಳಿಲ್ಲ. ಅವರೆಲ್ಲ ಒಳ್ಳೆಯವರು, ನಿಮ್ಮನ್ನು ಬಿಟ್ಟು. ಹಾಂ, ಭಟ್ರ ಇತ್ತೆ ಕೃಷ್ಣನ್ನೇ ಬತ್ತುಬಿಟ್ಟು ಹೊಡೆಯಿರಂತ. ಭಟ್ಟಲ್ಲ, ಓಕೆ ಓಕೆ. ಅಯ್ಯೋ ದೇವ. ಒಣಸು ಅದನ್ನ ಬಟ್ಟಲು ಮಾತ್ರ ತೊಳೆಯೋದು ಕಂಟಿನ್ಯೂ. ಮಾದೇವ. ಅಂದು ಬಿಟ್ಟು ಆಡುವರು ಓದ್ತು. ಅಯ್ಯೋ ದೇವ್ರ, ಆ ರಿಜ್ಜರಂದು ಬಚವೆ ಪನುಚವೆ ನಿನ್ನಟ ದಾದಾಣಿ ಪನುಚಿನ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ನಂಗಾಗಲ್ಲ ಅವ್ರೆ ಕಂಡ್ರು. ಬಟ್ಟಲು ಹೋಗಿ ಬೇರೆನಾಯ್ತಲ್ಲ. ಪನು ಹಾಂ, ಪನುಜು ಅನಚ್ಚಿ. ಸತೀಶ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ ಸತೀಶ್ ಅಣ್ಣ? ಇಲ್ಲಿ ಪಿನ್ ಐಡಿ ಅವರಿಗೆ ಕನೆಕ್ಟ್ ಆಗಿ ಆಯಿತಾ? ಆಗಿಲ್ಲ ಅಂದರೆ ಊಟ ಊಟ ಆಗಿದೆ, ನಿಮ್ದಾಯ್ತಾ? ಪಿನ್ ಐಡಿಗೆ ಕನೆಕ್ಟ್ ಆಗಿದೆ. ಸತೀಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಆಗಿದ್ದೇನೆ. ಹೌದಾ, ಓಕೆ ಓಕೆ. ಏನು ಬಟ್ಟಲು ಹೋಗಿ ಭಟ್ರೆ, ನೀವು ಸುಮ್ಮನೆ ಇರಿ ಮಾಡ. ನೀವು ಎಷ್ಟು ಸರಿ ಹೇಳ್ತೀರಾ? ಗುದ್ದುತ್ತೇನೆ ನೋಡಿ. 10 ಲೈಕ್ ಡನ್, ಥ್ಯಾಂಕ್ ಯು ಸತೀಶ್ ಅಣ್ಣ. ನಾವು ಯಾರಿಲ್ಲ ಅಂತ ಸುಮ್ಮನೆ ಇದ್ದೇವೆ, ಇವರು ಮತ್ತೆ ಮತ್ತೆ ಅದೇ ವಿಷಯ ತೆಗಿತಾರೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಮಳೆ ಬಂತು ಮರ, ಇಲ್ಲಿ ಜೋರು ಮಳೆ ಬರ್ತಾ ಇದೆ. ಮಳೆ ಬರ್ತದೆ, ಕೇಳಿಸ್ತದಲ್ಲ? ಕಾಡಿನಲ್ಲಿ ವಾಕಿಂಗ್ ಹೋಗಿಲ್ವಾ? ಇಲ್ಲ ಸತೀಶಣ್ಣ, ಇವತ್ತು ಕಾಡಿಗೆ ರಜೆ ನೀಡಲಾಗಿದೆ. ಕಾಡಿಗೆ ರಜೆ ನೀಡಿದ್ದಾರೆ ಅಂತ, ಅದಕ್ಕೆ ವಾಕಿಂಗ್ ಮಾಡಿದೆ. ಹಾ, ಕೇಳಿಸುತ್ತೆ ಲಾಲ. ಮಹೇಶ್ ಅಣ್ಣಂದು ಕದ್ರ ನೀವು? ಹೌದಾ ರವೀಂದ್ರಣ್ಣ? ಅದು ಮಹೇಶ್ ಅಣ್ಣನ ಡೈಲಾಗ್.
ಹಾಯ್ ರವೀಂದ್ರ ಅಂತ ಸತೀಶ್ ಅಣ್ಣ. ಮಳೆ ಬರ್ತಾ ಉಂಟು. ನಿಮ್ಮೂರಲ್ಲಿ ಮಳೆ ಇದೆಯಾ? ಬೆಳೆ ಇದೆ? ಬೆಳೆ ಇಲ್ಲ ಬಿಡಿ, ಮಳೆ ಆದ್ರೂ ಉಂಟಾ? ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತೆ, ಸಿಗುತ್ತೆ. ಬೇಕಾ ನಿಮಗೆ? ಬೇಕಾ ರವೀಂದ್ರಣ್ಣ? ಕೊಡ್ತೇವೆ ಆಯ್ತಾ, ಬೇಕಾದ್ರೆ. ಒಂದಲ್ಲ, ನಿಮಗೆ 10 ಸೊಪ್ಪು ಕೊಡುವ. ಚಂದ್ರಶೇಖರ್ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ ಚಂದ್ರಶೇಖರ್ ಅವರೇ? ಹಾಗೆ ಲೈವ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಆಯ್ತಾ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಸೊಪ್ಪು ಬೇಕಾದ್ರೆ ಕೇಳಿ ಆಯ್ತಾ. ರವೀಂದ್ರಣ್ಣ ನಿಮಗೆ ಮಾತ್ರ, ಬೇರೆಯವರಿಗೆ ಸೊಪ್ಪು ಕೊಡಲ್ಲ. ಸೊಪ್ಪಿಗೆ ರೇಟ್ ಉಂಟು. ಓ ದೇವರೇ, 100 ಜನ ನೋಡ್ತಿದ್ದಾರೆ ಲೈವ್ನ ಅಂತ ಹೇಳ್ತಿದ್ದಾರೆ. ಹೆಜ್ಜೆನವರು, ಹಾಯ್ ಹೆಜ್ಜೆನವರೇ, ಹೇಗಿದ್ದೀರಾ? ಊಟ ಮಾಡಿದ್ರಾ? ನಮ್ಮ ಮನೆಯಲ್ಲಿ ಪೆತ್ತ ಇಲ್ವಾ? ಓಕೆ ಓಕೆ. ಸೊಪ್ಪು ಬೇಕು. ಹೊಗೆ ಸೊಪ್ಪು ಇದೆಯಾ? ಹೊಗೆ ಸೊಪ್ಪಿಲ್ಲ. ನಿಮಗೆ ಇದು ಸೊಪ್ಪು ಕೊಡುವ ಆಯ್ತಾ, ನುಗ್ಗೆ ಸೊಪ್ಪು. ಹೆಜ್ಜೆನವರೇ, ನುಗ್ಗೆ ಸೊಪ್ಪು ಕೊಡುವ. ಪೆತ್ತ ಇಲ್ಲದಿದ್ರೆ ನೀವೇ ಇದ್ದೀರಲ್ಲ ರವೀಂದ್ರಣ್ಣ. ನಿಮ್ಮ ನೀವು ಮಲಗುವಾಗ ಅಡಿಗೆ ಸೊಪ್ಪು ಹಾಕಿ ಮಲಗಿ ಆಯ್ತಾ. ಊಟ ಬೇಡ ಅಕ್ಕೋ, ಹೊಟ್ಟೆ ತುಂಬ ಹೋಯ್ತು. ಹೌದಾ? ಎಂತ ತಿಂದ್ರಿ? ಕಲ್ಲು ತಿಂದ್ರ ಅಷ್ಟು ಹೊಟ್ಟೆ ತುಂಬೋಗ್ಲಿಕ್ಕೆ? ಹೌದಾ? ಹೆಜ್ಜೆನವ್ರೆ, ಪಿನ್ನ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ. ಶಶಾಂಕ್ ಅವರಿಗೆ ಸಪೋರ್ಟ್ ಮಾಡಿ, ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಓಕೆನಾ? ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ಹೆಜ್ಜೆನವರೇ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಮ್ಮ ಸಭೆಗೆ ಹೆಜ್ಜೆನವರು ಆಗಮಿಸಿದ್ದಾರೆ. ಅವರಿಗೆ ಒಂದು ಹೂಗುಚ್ಛವನ್ನು ನೀಡಬೇಕಾಗಿ ರವೀಂದ್ರಣ್ಣನಲ್ಲಿ ವಿನಂತಿ. ಖಂಡಿತಕ್ಕೂ ನಿಮ್ಮ ಮಾತು ನಮಗೆ ವೇದವಾಕ್ಯ. ಹೌದಾ? ಧನ್ಯವಾದಗಳು ನಿಮಗೆ. ರವೀಂದ್ರಣ್ಣನ ಆಗ್ತಿದ್ದಾರೆ ಹೆಜ್ಜೆನವರು. ರವೀಂದ್ರ ಅವರೇ ಬನ್ನಿ ಬನ್ನಿ. ಎಲ್ಲಿಗೆ? ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ಹಾ, ಬಂದೆ ಬಂದೆ ಲಾಲ. ಇವರದೊಂದು ಶುರು ಆಯ್ತು ಲಾಲ, ಸಣ್ಣ ಮಕ್ಕಳಾಗಿ. ಎಂತ ನೀವು ಅಂಗನವಾಡಿಗೆ ಹೋಗುದಾ ನೀವು? ಲಾಲ ಲಾ ಅನ್ಕೊಂಡು. ಹೌದಾ? ನಗ್ತಿದ್ದಾರೆ ರವೀಂದ್ರಣ್ಣ. ಹೆಜ್ಜೆನವರು ಎಲ್ಲಿಗೆ ಹೋದ್ರು ಮಾರೆ? ಅವರು ಬನ್ನಿ ಅಂತ ಕರ್ಕೊಂಡೆ ಹೋದ್ರಂತೆ. ಯಾರನ್ನು ಕರ್ಕೊಂಡು ಹೋದ್ರು? ನಾನು LKG, ಗೊತ್ತಾ? ಗೊತ್ತಿಲ್ಲ. ನೀವು LKG? ಓಕೆ. ಎಷ್ಟು KG ರವೀಂದ್ರಣ್ಣ ನೀವು? ಎಷ್ಟು KG? LKG ಅದು ನನಗೆ 1 kg ಅಂತ ಕೇಳಿಸ್ತು. ಖಂಡಿತ 1 kg ಅಂತ ಕಾಣಿಸ್ತಾ ಆಯ್ತಾ. ಅದಕ್ಕೆ ನಾನು ಮತ್ತೊಮ್ಮೆ ಕೇಳಿದ್ದು ನೀವು ಎಷ್ಟು KG ಅಂತ. ಹೆಜ್ಜೆನವ್ರು ಎಲ್ಲಿ ಹೋದ್ರು ಮಾರೆ? ಅವರು ಅವರ ಚಾನಲ್ಗೆ ಕನೆಕ್ಟ್ ಆಗ್ಲಿಕ್ಕೆ ಹೋದ್ರ ಅಂತ. ರವೀಂದ್ರಣ್ಣನ ಆಗ್ತಿದ್ದಾರೆ. ಮತ್ತೆಂತ ಅದು ಸರಿ ಬರಬೇಕು LKG ಅಂತ. ನೀವೆಂತ ನೀವು
ಬರಲಿಕ್ಕೂ ಕೂಡ ಬರಲ್ವಾ? ಹೈಡಲ್ಲಿರಬೇಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಅವರು ನನ್ನ ಸಪೋರ್ಟರ್ ಇರಲಿ, ಅವರು ನಮಗೆ ಬೇಕು. ಓಕೆನಾ? ಅವರನ್ನು ಕರಿಬೇಡ, ಅವರು ಅಲ್ಲೇ ಇರಲಿ. ನಾನು ಪಾಪ ಅಲ್ಲ. ಓ ದೇವರೇ, ನಿಮ್ಮನ್ನು ಪಾಪ ಅಂದರೆ ದೇವರು ಕೂಡ ಓಡಿ ಹೋಗ್ತಾರೆ ಆಯಿತಾ? ನಾನಂತ ಹೇಳಲ್ಲ ನೀವು ಪಾಪ ಅಂತ. ನಿಮ್ಮ ಅವತಾರಗಳನ್ನು ನಾನು ನೋಡಿದ್ದೇನೆ, ಹಾಗಾಗಿ ನಿಮ್ಮನ್ನು ಪಾಪ ಅಂತ ಹೇಳಲ್ಲ ಆಯಿತಾ? ನಗ್ತಿದ್ದೀರಾ? ನಗಿ ನಗಿ. ಅಲ್ಲ ಮಾರೆ, ಈ ಹೆಜ್ಜೆನೋ ಅವ್ರು ಎಲ್ಲಿಗೆ ಹೋದದ್ದು? ಅವರಿಗೆ ಬ್ಲೂ ಕೊಟ್ಟದ್ದು ಅವರು ಓಡಿದ್ರ ಅಂತ. ಅವತಾರನ? ಹೌದೌದು, ನಿಮ್ದು ನಾನು ಅವತಾರಗಳನ್ನು ನೋಡಿದ್ದೇನೆ. ಬ್ಲೂ ಹಿಡ್ಕೊಂಡು ಹೋಗ್ತಾರೆ. ಹೌದು, ಅವರಲ್ವಾ ಅದು? ಮೊದಲು ಅವರೇನಂತ ಕೇಳಿ ಬ್ಲೂ ಕೊಟ್ಟಿದ್ದೇನೆ. ಅವ್ರು ಅಷ್ಟು ಪಕ್ಕ ಎಲ್ಲಿಗೆ ಹೋದದ್ದು? ನೀವು ಎಲ್ಲಿ ಹೋದ್ರಿ? ನೀವು ಕೂಡ ಓಡಿದ್ರ? ಸೂಪರ್, ಥ್ಯಾಂಕ್ ಯು. ಮತ್ತೆ ವಿಶೇಷ ರವೀಂದ್ರಣ್ಣ, ಮಳೆ ಉಂಟಾ ನಿಮ್ಮೂರಲ್ಲಿ? ಇಲ್ಲಿ ಸ್ವಲ್ಪ ಬಂತು ಮಾರೆ, ಮತ್ತೆ ಓಡಿತು. ಓಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ಹಾ, ಬರ್ಸ ಇದೆ. ಹೌದಾ? ಅಲ್ಲಿ ಬರ್ಸ ಉಂಟಾ? ಇಲ್ಲಿ ಬರ್ಸ ಉಂಟು. ಎಲ್ಲಿ ಹೋದ್ರಿ ರವೀಂದ್ರಣ್ಣ? ಇದ್ದೀರಾ?
ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಕರೆಂಟ್ ಹೋಯ್ತು, ಕತ್ತಲೆ. ಕರೆಂಟ್ ಕೊಂಡು ಲೈಕ್ ಕೊಡಿ, ಕಮೆಂಟ್ ಮಾಡಿ. ರವೀಂದ್ರ ಅಣ್ಣ ಮತ್ತೆ ವಿಶೇಷ ಇದ್ದೀರಾ? ಇದ್ರ ಹೋದ್ರು. ಸೂಪರ್, ಥ್ಯಾಂಕ್ ಯು. ಇದು ಯಾರು ಬಂದದ್ದು? ರಂಜಿತ್ ಅಣ್ಣ, ಹಾಯ್ ಹಾಯ್. ಹೇಗಿದ್ದೀರಾ ಸಿಸ್? ನಾನು ಸೂಪರ್ ಇದ್ದೇನೆ, ನೀವು ಹೇಗಿದ್ದೀರಾ? ಊಟ ಎಲ್ಲ ಮಾಡಿದ್ರಾ? ಗುಡ್ ಗುಡ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ರಂಜಿತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ರಂಜಿತ್ ಅಣ್ಣ ಚಹಾ ಪರಿಯಾರ ಒಣಸ್ ಮಲ್ತಾರ? ಟುಸ್ಸು ಪುಸ್ಸು ಬಂದು ದೂರ ಹೋಯ್ನಿ. ರವೀಂದ್ರ ಬ್ರೋ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ರಂಜಿತ್ ಅಣ್ಣ. ಇವರು ರವೀಂದ್ರಣ್ಣ ಉದ್ದ ಇದ್ದಾರೆ ಆಯ್ತಾ? ರವೀಂದ್ರಣ್ಣ ಉದ್ದ ಇದ್ದಾರೆ. ಭಾರಿ ಮಳೆ ಉಡುಪಿಯಲ್ಲಿ ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ಹೌದು, ಭಾರಿ ಮಳೆ ಉಂಟು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಬ್ರೋ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ಇಲ್ಲ, ನಿಮ್ದಾಯ್ತಾ ಸಿಸ್ ಪುಸ್? ಎಂತ ಚಹಾ ಆಗ್ಲಿಲ್ವಾ? ನಂದು ಇಲ್ಲ ರಂಜಿತ್ ಅಣ್ಣ. ಹಾ, ಅಂದ ಮಾರೆ ಫುಲ್ ಬರ್ಸ ಬನದುಲ್ಲೆ ನಿಕಲ್ ನಾನು ಬೊಲ್ಲೂರು పోవచ్చు. ఇదైపుడు పోచ్చి ఇల్లాడి కుల్లులే అవే ಬೊಕ್ಕ ನಿಕ್ಲೆ ಕೊಂಚ ಗಾಳ ಪಾಡೋಡ. బొల్లడు బొబ్బునా అంది ಆ ರಂಜಿತ್ ಅಣ್ಣನ ಪಂಡ್ರ ఒక మల్ల బలవాడు ಸುತ್ತ. ಉಡುಪಿಯಲ್ಲಿ ಸುತ್ತ ಬಲೆ ಹಾಕಲಾಗಿದೆ. ಬೋರ್ಡ್ ಬಣ್ಣಲ್ಪ 150 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದ. ಅದೆಂತ ಮರೆ 100 ಅಲ್ವಾ? 150 ಎಲ್ಲಿಂದ ಬಂದದ್ದು? 150?
ಕೋಡೆ ಜಂಜಿ ಪತ್ತಿರಗೆ போயிನಿ ಅಂದ ಅವೇ ಸುದ್ದಿ ಇಚ್ಚಿರು ಕಂತಾರ ಏത് ಕಂತಾರ ಅಲ್ಲಿ ಕಂತಾರಡು ಅಂತ ರಂಜಿತಣ್ಣ ಹಾಕರ್ಲು ಪಾಲ್ ಕಟ್ಟುತ್ತಿ ನೋಡ್ಗೆ ಒರಿಯ ತಿಂಡ್ರಲ್ಲಿ ಬಂಜುವೇನ ರಂಜಿತಣ್ಣನ ಆಗ್ತಾ ಇದ್ದಾರೆ ರವೀಂದ್ರಣ್ಣ ಅಂದಿ ಅರೆಗ ಏತ 150 ನೆನಪಾಯಿನ ನೂದೈತ ನೆನಪ ಆ ರಾತ್ ಒಕ್ಕಲ 50 ಜಾಸ್ತಿ ಪೋಯಿ ಸ್ಪೀಡ್ ಇಡಲಿ ನನ್ನಲ್ಲಿ ನಾನು ಇದ್ದೇನೆ ಮನದಲ್ಲಿ ನಾನು ಇದ್ದೇನೆ ಹೌದಾ ಮತ್ತೆ ನಿಮ್ಮಲ್ಲಿ ಬೇರೆಯವರು ಇರ್ಲಿಕ್ಕೆ ಆಗ್ತದ ನೀವೇ ಇರ್ಬೇಕಲ್ಲಿ ಎಂತ ರಂಜಿತಣ್ಣ ನೀವು ಮಕ್ಕಳಾಗೆ ಮಾಡುದು ಹನ್ನೊಂದು ಗಂಟೆ ಬುಕ್ಕ ಪೋಯಿನಿ ಅಂದ 10 ಗಂಟೆ ಬುಕ್ಕ ಪೋಯಿನಿ ಏತಕ್ಕೆ ಅಂತಾರೆ ಜಿಂಜಿ ಬೇರೆಯವರು ಇರ್ಲಿಕ್ಕೆ ಆಗುತ್ತೆ ಯಾಕೆ ಆಗಲ್ಲ ಹೇಗೆ ಆಗುತ್ತೆ ನಿಮ್ಮ ಜೀವದಲ್ಲಿ ನೀವು ಒಬ್ಬರೇ ಇರಬೇಕು ಬೇರೆ ಕುಲೆಗಳೆಲ್ಲ ಸೇರ್ತದೆ ದೆವ್ವ ಉಂಟಲ್ಲ ದೆವ್ವ ಅದೆಲ್ಲ ಬರುತ್ತೆ ಪಟ್ರಾಶಿ ಗಮ್ಮತ್ ಆಪುಂಡು ಜಂಜಿ ಪತ್ತಿರಕ್ಕೆ ಪೋಂಡ ಅದೇ ಅಂದಂತ ಗಮ್ಮತ್ ಆಪುಂಡು ಜಂಜಿ ಒಂಜಿ ಅಗ್ಗಿಂಡ ನಿಕ್ಲಿಜ್ಜ ಸ್ವಲ್ಪ ಸಿಕ್ಕದೇನು 4 ಜನ ಇತ್ತಂಡ ದಾದಿ 4 ಜನ ಇತ್ತಂಡ 4 ಜನ ಇತ್ತಿರು ಪನ್ಲಿ ಹೆಂಚಿನ ಬಾತಿರ್ ಅಲ್ಲ ಯಾರು ರಂಜಿತಣ್ಣ ಹೆಂಚಿನಾಗೆ ಬೇತಕ್ಲು ಇಪ್ಪು ಇರಿಕೆ ಈರ್ನ ಕೂಡ ಹೆಂಚಿನ ಇತ್ತಂಡು 4 ಜನ ಹೆಂಚಿನ ಪ್ರಾಣಿಯ ಇಪ್ಪರ ಇತ್ತಿರು ಅಂಚ ಸರಿ ಬನ್ನು ಬೊಕೇನು ಇತ್ತು ಅವು ಮೇರ್ನ ರಂಜಿತಣ್ಣನ ಒಡೆ ಹೋಯ್ರಾರು ಆರು ಬಲ್ತಿರಂದ ನೆಕ್ಕು ಆನ್ಸರ್ ಇಜ್ಜಿ ಬಂದಾರು ಪೋಯಿರ್ತಾರೆ என்னோட பாத்தர் தாவந்திந்த எஸ்கேப் ஆயிடுச்சு ರಂಜಿತ್ ಅಣ್ಣ ಉಳ್ಳಾರಾ ಪೆನ್ನೈಡ್ కొంచెం కనెక్ట్ అవ్వలేవే ఇస్తారడా ఇత్తరు పనోడతా ఇత్తరు పనోడు ಕೆಂಚಿನೇದು ಇತ್ತಂಡು ಪೋತುಂಡು ಜೆತ್ತು ನೀನು ಯಾಕೆ ಅಲ್ಲಿರುವೆ ಮನವ ಕಾಡುವ ಸುಂದರಿ ಅವೇರ್ನ ಸುಂದರಿ ಏರಿ ರಂಜಿತ ಅವು ಯಾಕೆ ಅತ್ತಿ ಎಲ್ಲಿರುವೆ ಮನವ ಕಾಡುವ ರೂಪಸಿ ಸುಂದರಿಕೆ ಸುಂದರಿ ಅತ್ತು ರೂಪಸಿ ಸುಂದರಿಯ ವಿರುದ್ಧಾರ್ಥಕ ಪದ ರೂಪಸಿ ಎಲ್ಲಿರುವೆ ಮನವ ಕಾಡು ರೂಪಸಿ ಅರ ಸುಂದರಿ ಅರ ಬರಿತೆಲ್ಲಡುಲ್ಲೇರ ಸುಂದರಿ ಭೋಜನನ ಉಡೆದಿರ ಅಂಟೇರಿ ಅಯ್ಯೋ ದೇವ ಅವಳ ಗುರ್ತುಂಡ ಇರ್ನ ಬರಿತಿರ್ಲದ ರಂಜಿತಣ್ಣ ನಗ್ತಾ ಇದ್ದಾರೆ ಕೇಶವಣ್ಣ ಹಾಯ್ ಹಾಯ್ ಚಾ ಪರಿಹಾರ ಇಜ್ಜಿ ಈರ್ನಾಡಿಚ್ಚ
ಲೈಕ್ ಕೊರಿಯ ಥ್ಯಾಂಕ್ ಯು ಲೈಕ್ ಕೊರ್ನೇಕ್ ಅಂಚನೆ ಪಿನ್ನ ಇಡುಗ ಒಂಜಿ ಕನೆಕ್ಟ್ ಅವ್ರ ಎತ್ತಂಡ ಕೇಶವಣ್ಣ ಪಿನ್ನ ಇಡುಗ ಒಂಜಿ ಕನೆಕ್ಟ್ ಆಪರ ರೆಬ್ಲು ಕೊಡ್ತಿದ್ದೆ ಬ್ಲೂ ಕೊರಿಯ ಪಿನ್ನ ಇಡಿ ಕನೆಕ್ಟ್ ಅಲ್ಲಿ ಮಿಲ್ಗರ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಊಟ ಎಲ್ಲ ಮಾಡಿದ್ರಾ 16ನೇ ಲೈಕ್ ಡನ್ ಥ್ಯಾಂಕ್ ಯು ಸೇಸಪ್ಪಣ್ಣನ ಮರ್ಮಲ್ ಸುಂದರಿ ಅಂದೆ ಓ ಸೇಸಪ್ಪಣ್ಣ ಹಿರೇ ಗುರ್ತುಂಟ ಮಿಲ್ಗರ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಮಿಲ್ಗರ್ ಅವರೇ ನಿಮಗೆ ಚಾನಲ್ಗೆ ಕನೆಕ್ಟ್ ಆಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಅವರು ಹೋದ್ರ ಅಂತ ಹಾಯ್ ರವಿ ಅಣ್ಣ ಎಂಚೊಲ್ಲರ್ಗೆ ಏನೊಂದಿಟ್ಟರು ಮಿಲ್ಗರ್ ರಂಜಿತ್ ಅಣ್ಣ ಸೌತೆಕಾಯಿ ತರಲಿಕ್ಕೆ ಹೋಗ್ಲಿಕ್ಕೆ ಇಲ್ವಾ ನಿಮಗೆ ಯಾನು ಹುಷಾರಿಲ್ಲ ಈ ರೆಂಚೊಲ್ಲರ್ಗೆ ಏನೊಂದಿಲ್ಲ ರವೀಂದ್ರಣ್ಣ ಪಿನ್ ಐ ಡಿ ನಮಗೆ ಮೊದಲೇ ಗೊತ್ತು ಸಿಸ್ ಹೌದಾ ಓಕೆ ಅವರು ತುಂಬ ಒಳ್ಳೆಯವರು ಅವರಿಗೆ ಸಪೋರ್ಟ್ ಮಾಡಬೇಕು ಯಾನ್ ಸೌಖ್ಯ ಬ್ರೋ ಅಂತ ಮಿಲ್ಗರ್ ಅವರು ವರ್ಷ ಹಾಂ ವರ್ಷನ ಅದು ಯಾರು ವರ್ಷ ಇದು ವರ್ಷ ಎಲ್ಲಿಂದ ಬಂದದ್ದು ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ ಕೇಶವಣ್ಣ ಎಲ್ಲಿ ಹೋದ್ರು ಮಾರೆ ಅವ್ರು ಲೈಕ್ ಕೊಟ್ಟು ಓಡಿದ್ರಂತ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಅದು ಮಳೆ ಬರ್ತಿದ್ಯಾ ಅಂತ ಕೇಳಲಿಕ್ಕೆ ಹೋದೆ ವರ್ಷ ಒಂದೇ ಮುಂದೆ ಮರೆತೋಗಿದ್ದೆ ಹೌದಾ ಅಯ್ಯೋ ದೇವ ಈ ವಿಲ್ಗರಣ್ಣ ನಿಮ್ದೆಂತ ಬರ್ಸ ಉಂಟು ಮಾರ ಇಲ್ಲಿ ಬರ್ಸ ಉಂಟು ನಿಮ್ಮೂರಲ್ಲಿ ಉಂಟ ನೀವು ಎಂತ ಮಾಡುದು ನಾನು ಭಜನೆ ಮಾಡ್ತಿದ್ದೇನೆ ಕೃಷ್ಣಣ್ಣ ರವಿ ಅಣ್ಣ ಮಳೆ ಉಂಟ ಅಂತ ಕೇಳ್ತಿದ್ದಾರೆ ಮಿಲ್ಕರ್ ಅವರು ಹಾಯ್ ಸಿಸ್ ಸಂದೀಪ್ ಬ್ರದರ್ ಹಾಯ್ ಹಾಯ್ ಎಂಚೊಲ್ಲರು ಚಾಪರಿಯರ ಒಣಸುವಂತರ ನಾವು ಪಾಪದ ಜನ ನೀವು ಅಪಹಾಸ್ಯ ಮಾಡ್ತೀರ ನಾನು ಹೋಗ್ಬೇಡಿ ಆಯ್ತಾ ನಾನದು ವರ್ಷ ಎಲ್ಲಿಂದ ಬಂದ್ರ ಅಂತ ಅನ್ಕೊಂಡೆ ನಾನು ಅಷ್ಟೇ ಅದು ಬರ್ಸ ಹೋಗಿ ವರ್ಷ ಆಯ್ತು ಬರ್ಸ ಮುಂದೆ ಎಂತ ಬರ್ಸ ಬತ್ತಂಡೆ ಕೇಳಿ ಇರ್ನ ಊರುಡು ಬರ್ಸ ಬತ್ತಂಡೆ ಹಿಡ್ದು ಈ ರಾತ್ ಭಂಗ ಮಾಡ್ಕೊಂಡು ತುಳುಟೆ ಅಂತಲ್ಲ ವರ್ಷ ಕನ್ನಡದಲ್ಲಿ ಬಳಸೋ ಪದ ಅದು ಹೌದು ಅಯ್ಯೋ ಅವರು ಹಾಗೆ ಎಲ್ಲರಿಗೂ ತಮಾಷೆ ಮಾಡುದಂತ ಕೃಷ್ಣಣ್ಣ ಇಜ್ಜಿಯೇ ಪಾಪ ನಾವು ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ಸ ಉಂಡು ಮರ ಮುಲ್ಪ ಅಲ್ಪ ಉಂಡೆಗೆ ಏನೊಂದುಲ್ಲೇರು ರವೀಂದ್ರಣ್ಣ ಈರ್ನ ಊರುಡು ಬರ್ಸ ಮುಂದೆ ನಿಧಾನ ಅಯ್ಯೋ ಈರ್ನ ಊರುಡು ಬರ್ಸ ಉಂಡ ರವೀಂದ್ರಣ್ಣ ಈರ್ನ ಊರುಡು ಬರ್ಸ ಉಂಡ ಕೇಳ್ದೆ ನಾನು ಅವೆಲ್ಲ ಕೇನೊಚ್ಚು ಕೇರಳ ಬಂದು ಅವೆಲ್ಲವನ್ನ వచ్చాను ಕೃಷ್ಣ ಬ್ರೋ ಹಾಯ್ ಲಾಲಾಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಗ್ಯಾನ್ಲ ಪಾಪ ತಬನೊಂದುಲ್ಲೆ ರವೀಂದ್ರಣ್ಣ ಓ ದೇವರೇ ಏರೇನ ಅಂಡಾರ ಪಾಪ ಪನ್ನೊಲ್ಲೆ ಇರೇನು ಪಾಪ ಪಂಡ್ರ ಪಿಚ್ ಓಯ್ ರವಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ
ಅದೇ ರವಿ ಅಣ್ಣ ನಾ ಕೇಳಿದ್ದಂತೆ. ರವೀಂದ್ರ ಅಣ್ಣನ ಆಗ್ತಿದ್ದಾರೆ. ಎಂತೆಂಥ ಪ್ರತಿಭೆಗಳಿದ್ದಾರೆ ಮಾರ, ಅವಕಾಶ ಕೊಡ್ಲಿಕ್ಕೆ ಕೂಡ ಹೆದರಿಕೆ ಆಗ್ತದೆ. ಕೃಷ್ಣಣ್ಣ ಪಿನ್ನ ಇಡಿ ಕನೆಕ್ಟ್ ಆಗವೆ, ಕನೆಕ್ಟ್ ರಾತ್ ಜರಡ. ಎಲ್ಲಿ ಹೋದ್ರಿ? ಮಳೆಯನ್ನು ತರ್ಲಿಕ್ಕೆ ಹೋದ್ರ ಏನು ಕತೆ? ಎಲ್ಲಿ ಹೋದ್ರಿ ಮಾರೆ? ಕಮೆಂಟ್ ಕಾಣ್ತದೆ. ಅವಕಾಶ ಕೊಡ್ಲಿಕ್ಕೆ ಪೋಡಿಗೆ ಹಾಪುಂಡತ್ತ. ಹಾ ಅಂದು ನಾವು ಹವ್ಯಕ ಕನ್ನಡದಲ್ಲಿ ಮಾತನಾಡುವಾಗ ನೀವು ಬನ್ನಿ, ಆಗ ನಾವು ನಗಡ್ತೀವಿ. ಹೌದಾ? ನಾನು ಬರಲ್ಲ, ನಾನು ಬರಕ್ಕಿಲ್ಲ. ರವೀಂದ್ರಣ್ಣ ಆಗ್ತಿದ್ದಾರೆ. ನೀವು ಪಿನ್ ಐ ಡಿ ಮಾಡಿದವರು ಕೂಡ ಹವ್ಯಕ ಕನ್ನಡದವರೇ? ಹೌದಾ? ಓಕೆ ಓಕೆ. ಆದರೂ ನಾನು ಅವರಿಗೆ ಸಪೋರ್ಟ್ ಮಾಡ್ತೇನೆ, ಯಾಕೆಂದರೆ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕಲ್ಲ. ನಿಮ್ಮ ಲೈವ್ಗೆ ಕೂಡ ಬರಬೇಕು ಮಾರೆ. ನೀವು ಆ ಕನ್ನಡದಲ್ಲಿ ಮಾತಾಡಬೇಡಿ ಆಯಿತು, ತುಳುವಲ್ಲಿ ಮಾತಾಡಿ, ಇಲ್ಲದಿದ್ದರೆ ಶುದ್ಧ ಕನ್ನಡದಲ್ಲಿ ಮಾತಾಡಿ. ನಾವು ಭಾಷೆ ಗಡಿಗಳ ಮೀರಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಹೌದು, ಎಲ್ರಿಗೂ ಸಪೋರ್ಟ್ ಮಾಡಬೇಕು. ಎಲ್ಲರೂ ಒಳ್ಳೆಯವರೇ, ರವೀಂದ್ರಣ್ಣನನ್ನು ಬಿಟ್ಟು. ರವೀಂದ್ರಣ್ಣನನ್ನು ಬಿಟ್ಟು ಉಳಿದವರು ಎಲ್ಲರೂ ಒಳ್ಳೆಯವರು. ಹ್ಯಾಕರ್ ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಅಕ್ಕ ಈಗ ಸ್ಪೀಚ್ ಕೊಡ್ತಿದ್ದಾರೆ, ಎಲ್ಲ ಒಳ್ಳೆಯವರಂತೆ. ಹೌದು, ರವೀಂದ್ರಣ್ಣನನ್ನು ಬಿಟ್ಟು ಉಳಿದವರೆಲ್ಲ ಒಳ್ಳೆಯವರು. ರವೀಂದ್ರಣ್ಣ ಎಲ್ಲಿ ಹೋದ್ರ ಅಂತ ಅವರಿಗೆ ಹೆದರಿಕೆ ಆಯಿತು. ಇನ್ನು ಯಾರಾದರೂ ಬಂದು ಅವರಿಗೆ ಓಡಿದ್ರೆ ಅಲ್ವಾ ರವೀಂದ್ರಣ್ಣ? ಮಳೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಮುಖ ತಿರುಗಿಸಿದ್ದಾರೆ, ಅವರಿಗೆ ಬೆಚ್ಚಾಯಿತು. ಸರಿ, ಮುಂದುವರಿಸಿ ಜೈ ಅಂತ ಹೇಳ್ತಿದ್ದಾರೆ ಮಿಲ್ಗಾರ್ ಅವರು. ನೀವು ಹೋಗುದಾ? ಇರಿ, ಎಲ್ಲಿಗೆ ಹೋಗ್ತೀರಾ? ಅಲ್ಲಿ ಗೇಟ್ ಎಲ್ಲ ಬಂದ್ ಮಾಡಿದ್ದೇವೆ, ಹೋಗ್ಲಿಕ್ಕೆಲ್ಲ ಇದ್ದೇನೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗೇಟ್ ಬಂದ್ ಮಾಡಲಾಗಿದೆ, ನೀವು ಹೊರಗಡೆ ಹೋಗುವ ಹಾಗೆ ಇಲ್ಲ. ರವಿ ಅಣ್ಣ ನೀವೆಷ್ಟು ಸಪೋರ್ಟ್ ಮಾಡಿದ್ರು ನೀವು ಒಳ್ಳೆಯವರಲ್ಲ ಅಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ರವೀಂದ್ರಣ್ಣನಿಗೆ ಗೊತ್ತುಂಟು ಅಲ್ವಾ ರವೀಂದ್ರಣ್ಣ? ಅಯ್ಯೋ ಜೀವ. ಹೌದು ಮಾರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಷ್ಟು ಕಲ್ಲು ಹೃದಯ ಅಣ್ಣ ಅವ್ರದ್ದು, ನನಗೆ ತುಂಬ ಬೇಜಾರಾಗ್ತಾ ಉಂಟು. ಹೌದಾ? ನೀವು ಒಂದು ಕೊಡಪನೆ ಇಡಿ ಆಯಿತಾ, ಕೆಳಗಡೆ ನೀರು ಕೆಳಗೆ ಬೀಳದಾಗಿ ನೀರು ಕೊಡಪನಕ್ಕೆ ತುಂಬಿಸಿ ಇಡಿ ಆಯಿತಾ? ವೀರಮ್ಮ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಅವಸ್ಥೆ ಮಾರೆ ನಂದು. ಹೌದಾ ರವೀಂದ್ರಣ್ಣ? ನಮ್ಮ ಸಾಫ್ಟ್ ಹೃದಯ ಇಂಥದ್ದನ್ನೆಲ್ಲ ತಡೆಯೋದಿಲ್ಲ. ಹೌದಾ? ನಿಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಳ್ಳಿ ಆಯಿತಾ? ಹಾಯ್ ಕಪ್ಪರಂಟೆ ಮಹೇಶಣ್ಣ, ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಟೀ ಕುಡಿದ್ರಾ?
ಕಾರ್ಕಳನ್ನ ಹಾಯ್ ಲಾಲ ರವೀಂದ್ರಣ್ಣನ ಹಾಯ್ ಹೇಳ್ತಿದ್ದಾರೆ. ಕಣ್ಣೆದುರಿಗೆ ಒಳ್ಳೆಯವರಿಗೆ ಮೋಸ ನಡೀತಿದೆ. ಮೋಸ ಅಲ್ಲ, ಅದು ಸಮೋಸ. ತಿನ್ನಿ ಆಯ್ತಾ ಸಮೋಸ. ಮೋಸ ಮಾಡಲೆಂದು ನೀನು ಬಂದೆ, ಅದು ಸಾಂಗ್ ಉಂಟಲ್ಲ. ರವೀಂದ್ರಣ್ಣ ನಗ್ತಿದ್ದಾರೆ, ಮಿಲ್ಗರ್ ಅವರು ನಗ್ತಿದ್ದಾರೆ. ರವೀಂದ್ರಣ್ಣ ಅದು ಸಾಂಗ್ ಹೇಳಿ. ಮೋಸ ಮಾಡಲು ಒಳ್ಳೆಯವರಿಗೆ ಕಾಲ ಇಲ್ಲ ಮಾರೆ. ಈಗ ಕಾಲ ಉಂಟು. ಈಗ ಮಳೆಗಾಲ ಆಯ್ತಾ ರವೀಂದ್ರಣ್ಣ, ಮಳೆಗಾಲದಲ್ಲಿ ನೀರು ತುಂಬ ಆಗ್ತದೆ. ನೀವೆಂತ ಕಾಲ ಇಲ್ಲ ಅಂತ ಹೇಳಿ. ರೇಣು ಅವರೇ ಹಾಯ್ ಹಾಯ್, ಹೇಗಿದ್ದೀರಾ ರೇಣು ಅವರೇ? ಇದು ಕಲಿಯುಗ ರವಿ ಅಣ್ಣ ಅಂತ ಹೇಳ್ತಿದ್ದಾರೆ ಮಿಲ್ಗರ್ ಅವರು. ಹೌದಾ? ಮೋಸ ಮಾಡಲೆಂದು ನೀನು ಬಂದೆ ಅಂತ. ನಾನಲ್ಲ ರವೀಂದ್ರಣ್ಣ. ಹುಳಿಯ ಹೆಜ್ಜೆ ನಿಧಾನವಾಗಿರಬೇಕು ಅಂಟೆ. ವಯಸ್ಸಣ್ಣ ಅದು ಹುಲಿ. ನೀವೆಂತ ನೀವು, ನಿಮಗೆ ಓದಲಿಕ್ಕೆ ಬರೋದಿಲ್ವಾ? ನೀವು ಅಂಗನವಾಡಿಗೆ ಹೋಗಿ ನೋಡಿ. ಸರಿ, ನಾವು ಗೇಟು ಹತ್ತಿ ಹೋಗೋದೇ ಕೆಲಸ ಇದೆ ಮಾರ್ರೆ. ಆಯಿತು ಮಿಲ್ಗರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಲೈವ್ ಟೈಮ್ ಹೇಳಿ, ನಾನು ಕೂಡ ಬರ್ತೇನೆ. ನಿಮ್ಮದು ಎಂತ ಅದು ಶುದ್ಧ ಕನ್ನಡದಲ್ಲಿ ನೀವು ಮಾತಾಡೋದು, ಅದು ನಿಮ್ಮ ಲೈವ್ಗೆ ಜಾಯ್ನ್ ಆಗ್ತೇನೆ ಆಯಿತಾ. ನೀವು ಅರ್ಥವಾಗದ ಭಾಷೆಯನ್ನು ಮಾತಾಡಿದರೆ ನಾನು ಅಲ್ಲಿಂದ ಎಸ್ಕೇಪ್ ಆಗ್ತೇನೆ. ಎಲ್ರಿಗೂ ಜೈ ಅಂತ ಹೇಳ್ತಿದ್ದಾರೆ. ಮಹಾಂತೇಶ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ನಾ ಬರ್ಪೆ. ಹಾಂ ಬರ್ಪೆ. ಬಲೆ 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 ಮಿಲ್ಗರ್. ಚಾ ಬೋಡೆ, ತಿಂಡಿ ಬೋಡೆ. ಮೋಸ ಮಾಡಲೆಂದು ನೀನು ಬಂದೆಯ, ಅಷ್ಟು ಸಪೋರ್ಟ್ ಮಾಡಿದ್ರು ಇನ್ನೊಂದು ಬ್ಲೂ ತೆಗ್ದಿ ಇರಕಾರ. ಹಾಯ್ ಹಾಯ್ ಅಂತ ಹೇಳ್ತಿದ್ದಾರೆ ಮಹಾಂತೇಶ್ ಅವರು. ಲೈಕ್ ಕೊಡಿ ಮಹಾಂತೇಶ್ ಅವರೇ. ಟೀ ಆಯ್ತಾ ನಿಮ್ಮದು? ವಾವ್. ಮೆಲ್ಲ ಬೋಲೆ ಬರ್ಸತ್ತೆ ಜಾರುಂಡವೇ. ಮೆಲ್ಲ ಬೋಲೆ ಮಿಲ್ಗರ್ ಜಾರುಂಡು ಬರ್ಸೊಂಡು ತೋಟದ ಪುರ ಬೂರೊಚ್ಚಿ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಕರೆಂಟು ಬಂತು. ಕರೆಂಟ್. ಲೋಕೇಶ್ ಅಣ್ಣ ಹಾಯ್ ಹಾಯ್, ಎಂಚೊಲ್ಲರು. ರವಿ ಅಣ್ಣ ಎಂತ ಸಾಹಿತ್ಯ ಮಾರೆ. ಈ ಸಲದ ಕಿಚ್ಚನ ಚಪ್ಪಾಳೆ ನಿಮಗೆ ಅಂತ ಹೇಳ್ತಿದ್ದಾರೆ ಮಿಲ್ಗರ್ ಅವರು. ಲೈಕ್ ಕೊಟ್ಟೆ, ಥ್ಯಾಂಕ್ ಯು ಲೋಕೇಶ್ ಅಣ್ಣ. ಹಾಯ್ ಅಕ್ಕ ಅಂತ ಸೌಮ್ಯ ಸಿಸ್ ಬಂದರು. ಸೌಮ್ಯ ಸಿಸ್ ಮರ ನೀರೇನು ಏತು ಲೈದೆ ಗೊತ್ತ, ನೀರು ಓಲ್ನರಿ ಇದ್ದರೆ ಹೋಗು ನೀದು. ಏ ಲೋಕೇಶ್ ಅಣ್ಣನ ಎಂತ ಇದು? ಲೋಕೇಶ್ ಅಣ್ಣ. ಲೋಕೇಶ್ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರಾಧೆ ರಾಧೆ ಅಂತ ಲೋಕೇಶ್ ಅಣ್ಣ. ವಿನಯ್ ಬ್ರದರ್ ಹಾಯ್ ಅಂತ ಲೋಕೇಶ್ ಅಣ್ಣ. ಹೋದರೆ ಹೋಗೇ ನೀದು. ಅದು ಕರೆಕ್ಟ್. ಲೋಕೇಶ್ ಅಣ್ಣ ನಮ್ಮ ಮೆಸೇಜ್ ನೋಡೋದೇ ಇಲ್ಲ, ಅನ್ರೆಸ್ಪೆಕ್ಟಾ. ರವಿ ಬ್ರದರ್ ಹಾಯ್ ಅಂತ ಲೋಕೇಶ್ ಅಣ್ಣ. ರವೀಂದ್ರಣ್ಣ ನಗ್ತಿದ್ದಾರೆ. ಟೀ ಆಯ್ತಾ? ಟೀ ಆಗಿಲ್ಲ, ನಿಮ್ದಾಯ್ತಾ ಮಹಾಂತೇಶ್? ಲೈಕ್ ಕೊಡಿ, ಕಮೆಂಟ್ ಮಾಡಿ. ಲಾಲ ಕೃಷ್ಣ ಅಂತ ಹೇಳ್ತಿದ್ದಾರೆ ಮಿಲ್ಗರ್ ಅವರು. ಹೌದಾ ಅಂತ ಲೋಕೇಶ್ ಅಣ್ಣ. ಸೌಮ್ಯ ಅವರೇ ಹಾಯ್ ಅಂತ ರವೀಂದ್ರಣ್ಣ. ಅವ್ರು ಎಲ್ಲಿ ಹೋದ್ರು? ಸೌಮ್ಯ ಸಿಸ್ ದೂರ ಬೈರಿಗೆ ಬಲೆ ಇರು ಎರಡು ಒಂದು ಕ್ವಶನ್ಗೆ ನೋಡು. ಯಾವಾಗ ಮೆಸೇಜ್ ಹಾಕಿದ್ದು ಅಂತ ಕೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಮೊಬೈಲ್ ಸ್ವಿಚ್ ಆಫ್ ಅಕ್ಕ ಏಪಯ್ಯ ಮರಣ್ಯ ಲೈವ್ ಹಿಡಿಯರ ಪಾತ್ರೆ ಏತಲ್ಲ ಇದೆ ಗೊತ್ತಲ್ಲ. ಲಾಸ್ಟ್ ಮುಟ್ಟ ಲೆತ್ತು ಓಕೆ ಹಂಗೆ ಸಾಕಾಣು ಬುದ್ಧೆ ಬಿಡಿ. ಲೈಕ್ ಕೊಟ್ಟಿದ್ದೇನೆ, ಥ್ಯಾಂಕ್ ಯು ಮಹಾಂತೇಶ್. ಮತ್ತೆ ವಿಶೇಷ ಮಹಾಂತೇಶ್?
ಇಂಚರ ಇಂಚರವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹರ ಹರ ಮಹಾದೇವ್ ಅಂತ ಲೋಕೇಶ್ ಅಣ್ಣ. ಅಯ್ಯೋ ವಿಧಿ, ಸ್ವಿಚ್ ಆಫ್ ಆಯ್ತು ಅಂತ ಹೇಳ್ತಿದ್ದಾರೆ ಈಗ. ಸ್ವಿಚ್ ಆಫ್ ಮಾಡಲ್ಲ ಇರೋ ಮಂಡೆ. ಹಾಯ್ ಸೌಮ್ಯ ಅಂತ ಮಹಾಂತೇಶ್ ಅವರು. ಅಯ್ಯೋ ದುರ್ವಿಧಿಯೇ ಬಂದ್ಲಿ ಮೇಲ್ಗಡೆ. ಅಯ್ಯೋ ದುರ್ವಿಧಿಯೇ. ಓ ಜನರೇ ಎಲ್ಲ ಹೋಗಿ ಮಲಗಿ ಅಂತ ಕೃಷ್ಣನ. ಎಲ್ಲಿಗೆ ಮಲಗುದು? ನೀವು ಮಲಗಿ. ಎಷ್ಟು ಜನ ನೀವು ಮರ್ರೆ, ನನಗೆ ಏನು ವಿಶೇಷ ಕೇಳಿಲ್ಲ, ಬರೀ ನಮ್ಮ ಮಾತಿಗೆ ಹಾಸ್ಯ ಮಾಡಿದ್ದು ಅವರಿಗೆ ಮಾತ್ರ ಕೇಳ್ತಾರೆ. ಹೌದಾ? ಆ, ಹೇಳಿ, ವಿಶೇಷ ಏನಂತ ಹೇಳಿ ಮೆಲ್ಗರ್. ಪಲ್ಲೆ ವಿಶೇಷ ದಾಲ ಇತ್ತಂದ ಪಲ್ಲೆ ಅನ್ಕೇನುವೆ. ಮೂರ್ತಿ ಬ್ರದರ್ ಹಾಯ್ ಅಂತ ಲೋಕೇಶ್ ಅಣ್ಣ. ರವೀಂದ್ರ ಅಣ್ಣನ ಹಾಕ್ತಿದ್ದಾರೆ ಹಾಯ್ ಲೋಕೇಶ್ ಅಣ್ಣ ಅಂತ. ಕೃಷ್ಣ ಅಣ್ಣ, ಯಾರೋ ಯಾರೋ ಗೀಚಿಯೋ ಅಂತ. ಹಾಳು ಹಣೆಯ ಬರಹ ಯಾರ್ದು ಮಾರ? ಹಣೆ ಬರ ನಂದು, ಹಣೆ ಬರ ಸರಿ ಉಂಟು. ಅಯ್ಯೋ ಪಾಪ ದಾದ ಕ್ವಶನ್ ಪನಿ ಅಕ್ಕ ಅಂದೆ ಇರೇನು ಮೊರಣಿ ಎರ್ನ ಕವಿತ ಕನ್ಲ ಇವಿಡು ದೇಯ್ದೆ ಗೊತ್ತುಂಡು ಇರಿಗೆ. ಏತು ಮೆಸೇಜ್ ಬಾಡ್ದೆ ಸೌ ಮೆಸೇಜ್ ಒಂಜೇ ಇಕ್ಲ ರಿಪ್ಲೈ ಇಜ್ಜಿ ಎರಡನ್ ಪಾತ್ರಡನ್ ಪಲ್ಲೆ. ನಾನು ಕೇಳಿದ ಮೇಲೆ ಏನು ವಿಶೇಷ ಅಂತ ಕೇಳುದು ಎಲ್ಲ ಹೀಗೆಯೇ? ಇಲ್ಲ ಇಲ್ಲ, ಇನ್ನು ಮುಂದೆ ಉಂಟಲ್ಲ, ನೀವು ಬಂದ ಕೂಡಲೇ ನೀವು ಹೇಗಿದ್ದೀರಿ, ಏನು ವಿಶೇಷ ಅಂತಲೇ ಕೇಳ್ತೇನೆ, ಆಯ್ತಾ? ಆಯ್ತಾ? ರವೀಂದ್ರ ಅಣ್ಣನ ಆಗ್ತಿದ್ದಾರೆ ಹೌದು ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ. ಸೂಪರ್ ಅಂತ ಮಹೇಶ್ ಅಣ್ಣ. ಅವರು ನನ್ನ ಹತ್ರ ಮಾತಾಡೋದಿಲ್ಲ. ಯಾರು? ಕೃಷ್ಣ ಅಣ್ಣ ಮಾತಾಡೋದಿಲ್ಲ. ಗೋಲ್ಡ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಗುಡ್, ಥ್ಯಾಂಕ್ ಯು. ಹಾಯ್ ಮೀನು ಅಂತ ಲೋಕೇಶ್ ಅಣ್ಣ. ಮಹೇಶ್ ಅಣ್ಣ ಹಾಯ್ ಅಂತ ಕೃಷ್ಣ ಅಣ್ಣ. ಹಾಂ, ಅಲ್ಪನಾ? ಅಲ್ಪನೆ ಅಲ್ಪಲ ಉಂಡು, ಕಲ್ಪನೆಲ್ಲ ಉಂಡು. ಬಡ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಹಾಯ್ ಲೋಕೇಶ್ ಅಣ್ಣ ಅಂತ ಮಹೇಶ್ ಅಣ್ಣ. ಲೈವ್ ಓನರ್ ಬಕ್ಕೆ ಕಡೆ ಜಂಚನೆ ಜಪ ಮಾಡ್ತೀನಿ ಇರೇ ಕೆಬಿಗೆಂಜ ಕೃಷ್ಣ ಅಣ್ಣ. ಕೆಲವು ಕಮೆಂಟು ಶೋ ಅಪ್ಪುಜಿ ಪನ್ನೊಂದುಲ್ಲೆ ರವೀಂದ್ರ ಅಣ್ಣ ಇರ ಮಂಡೇರು ಸೌಮಿಸಿಸ್ ಬಲ್ತಿರ್ತಿರ್ಲೆ ಕೋಡಿಗೆ ಮಿಲ್ಗರ್ ಪೋಯರ ಅಂದು ಗೇಟ್ ಇದ್ದಿತ್ತು ದುಲ್ಲರಿ ಮಿಲ್ಗರ್. ಹಾಯ್ ಹಾಯ್ ಅಂತ ಲೋಕೇಶ್ ಅಣ್ಣ. ರವೀಂದ್ರ ಅಣ್ಣ ನಾಲಗೆ ಹೊರಗೆ ಹಾಕಿದ್ದಾರೆ. ಎಂತ ನೀವು ಕಂದೋಡಿಯಾ ನೀವು ನಾಲಗೆಲ್ಲ ಹೊರಗೆ ಹಾಕಲಿಕ್ಕೆ? ಅಲ್ಲ ಕೇರೇನ. ಅಯ್ಯೋ ಅಕ್ಕ ನೆಟ್ವರ್ಕ್ ಸರಿ ತಿಕ್ಕುದು ಇಜ್ಜಾಂಡಿ ಇರ ಮಂಡಿ ಇರ್ ಬೇತಕ್ಲೆ ಪಾತ್ರ ಒಂದಿತ್ತಾರೆ ಯಾಂತ ಓದಿಜ್ಜ ತಿರೆಗೆ. ಇತ್ತೆ ಬಲಿಪುಚ್ಚಿ ಅವೇನು ಉಂತುಲೆ ಬಲಿಪುಚ್ಚಿ. ಕಂದೊಡಿ ಅಲ್ಲ ಜಂಜಿ, ಕಂದೊಡಿ ಅಲ್ಲ ಜಂಜಿ ನಾಲಗೆ ಹೊರಗೆ ಹಾಕಲ್ಲ ರವೀಂದ್ರಣ್ಣ. ನೀವೆಂತ ಮಾತಾಡುದು? ಕಂದೊಡಿ ಆದ್ರೆ ನಾಲಗೆ ಹೊರಗೆ ಹಾಕ್ತದೆ ನಿಮ್ಮ ಹಂಗೆ. ಮಹೇಶಣ್ಣ ಓಡ್ಕೋಯ್ರು, ಮಹೇಶಣ್ಣ ಉಳ್ಳಾರೆ. ಲೊಕೇಶ್ ಅಣ್ಣ ಬೊಕ್ಕ ವಿಶೇಷ ದಾದ ತಿಂಡರು ದಾದ ಪರಿಯಾರು. ಸಿದ್ದರಾಮಯ್ಯನ 2000 ಬೇಡ, ಸರಿಯಾಗಿ ನೆಟ್ವರ್ಕ್ ಕೊಡ್ಲಿಕ್ಕೆ ಹೇಳಿ ಮಾರ ಎಲ್ಲ ಅಕ್ಕಂದಿರು. ಓ ನಿಮಗೆ ನೆಟ್ವರ್ಕ್ ಬೇಕಾ? ಹೇಳುವ ಆಯ್ತಾ, ಒಂದು ಲೆಟ್ರ್ ಹಾಕುವ. ಸಿದ್ದರಾಮಯ್ಯ ಅಲ್ಲ ಈಗ ಮುಖ್ಯಮಂತ್ರಿ, ಅವರಿಗೆ ಯಾಕೆ ಲೆಟ್ರ್ ಹಾಕು? ಕಪ್ಪೆ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಕಪ್ಪೆ ನೀವೇ. ಬಜ್ಜಿ ತಿಂದೆ. ಯಾವುದು ಬಜ್ಜಿ? ನುಂಗೆಲು ಮೀನಿನ ಬಜ್ಜಿಯಾ? ಲೊಕೇಶನ್ ಯಾನು ಮಲ್ಲ ಕಂದೊಡಿವನಂದಿದ್ದೆ ರವೀಂದ್ರಣ್ಣೆ. ಅಕ್ಕ ದಾದ ಇಂಚ ಬಂತು. ತಮಾಷೆ ಅವೇ ಇರು ಪಾತಿಡ್ ಜಡಲ್ಲ ಮಲ್ಲ ಎಂಕೊ ನೀರ್ನ ನೆನಪಿಪ್ಪುಂಡು ಒಲ್ಪ ಮೊಂಡನ.
ರವೀಂದ್ರಣ್ಣ ನಗ್ತಿದ್ದಾರೆ. ನನಗೆ ಬೇಡ, ನಿಮ್ಮ ಲೈವಲ್ಲಿ ಯಾರು ಹೇಳಿದ್ದು ಅವರಿಗೆ. ಹಾಂ, ಎಂತ ಲೋಕೇಶ್ ಅಣ್ಣ, ಯಾರು ಹೇಳಿದ್ದು, ಎಂತ ಹೇಳಿದ್ದು? ನನಗೆ ಬೇಡ, ನಿಮ್ಮ ಲೈವಲ್ಲಿ ಯಾರು ಹೇಳಿದ್ದು ಅವರಿಗೆ ಹೇಳಿ. ಯಾರು ಏನು ಹೇಳಿದ್ರು? ಇವರ ಸೌಮ್ಯ ಸಿಕ್ಕ. ಗಪ್ಪ ನೆಟ್ವರ್ಕ್ ಇಜ್ಜ ಅಂತ, ನೆಟ್ವರ್ಕ್ ಇಜ್ಜಿಂದ ಏರು ಪಂಡೇರು ಮೈಷಣ್ಣೆ ಪಂಡೇರ. ಏರ್ಲ ಬಂತು ಜರತ ನೆಟ್ವರ್ಕ್ ಇಜ್ಜಿಂದು. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಎಲ್ಲಿ ಹೋದ್ರಿ ಇದು? ಕೃಷ್ಣಣ್ಣ ಬನ್ನಿ ಮಾರೆ ಸಭೆಗೆ. ಮತ್ತೆ ನಾನು ಮಾತಾಡಿಸ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಓಕೆ ಬಾಯ್, ಗುಡ್ ನೈಟ್. ಗುಡ್ ನೈಟಾ? ಈಗನ ಸಿಹಿ ಕನಸು ನಿಮ್ಮದಾಗಲಿ. ಆದರೆ ಅದೆಲ್ಲ ಓಕೆ, ಗುಡ್ ನೈಟ್ ಯಾಕೆ ಲೋಕೇಶ್ ಅಣ್ಣ? ನಾವು ಹೀಗೆ ಮಲಗುದಾ? ನಿಮಗೂ ಕೂಡ ಒಳ್ಳೇದಾಗಲಿ ಲೋಕೇಶ್ ಅಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ನಾನು ಮಲಗೋದೀಗ. ಹೌದಾ, ಓಕೆ ಲೋಕೇಶ್ ಅಣ್ಣ, ಮಲಗಿ ಆಯಿತಾ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಶಾಂತಕ್ಕ ಹಾಯ್ ಹಾಯ್. ಎಂಚಲ್ಲರ್ ಬರ್ಸಾನ ಬರ್ಸೋಂಡಿ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಲೈಕ್ ಕೊಡಿ ಅಂತ ಶಾಂತಕ್ಕ. ಇರೇನು ಬೀಜ ದಕ್ಕ ಫಸ್ಟ್ ಈರುಂಡತ್ತೆ ಒಂದೇನು ಏನನ್ನತ್ತು ಬೀಜ ದಕ್ಕೊಂಡು ಫಸ್ಟ್ ಇರೇನೆ ಬೀಜ ದಕ್ಕೊಂಡು. ಶಾಂತ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ರವೀಂದ್ರಣ್ಣ ನಗ್ತಿದ್ದಾರೆ. 6:30ಕ್ಕೆ ನೇರ ಪ್ರಸಾರ ಮಾಡಬೇಕಲ್ಲ? ಹೌದಲ್ಲ, ನೀವು 6:00ವರೆಗೆ ನೇರ ಪ್ರಸಾರ ಮಾಡಿ, ನಾವೆಲ್ಲ ಬರ್ತೇವೆ. ಇಲ್ಲಿ ರವೀಂದ್ರಣ್ಣ ಬರ್ತಾರೆ, ಶಾಂತಕ್ಕ ಬರ್ತಾರೆ, ಆಮೇಲೆ ಯಾರಿದ್ದಾರೆ ಇಲ್ಲಿ ನನ್ನ ಲೈವಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಬರ್ತಾರೆ ಆಯಿತಾ. ಏರಿ ಜಪ್ಪುನು ಬಯ್ಯ ಅನಗಬನಂದಿಲ್ಲ ಶಾಂತ. ಲೋಕೇಶ್ ಅಣ್ಣ ಜಪ್ಪರಿಗೆ. ಶಾಂತಕ್ಕ ಹಾಯ್ ಅಂತ ಕೃಷ್ಣಣ್ಣ. ಶಾಂತ ಸಿಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿಲ್ಲ ಅಲ್ಲ. ಹಾಯ್ ಕೃಷ್ಣ ಅಣ್ಣ ಅಂತ ಶಾಂತಕ್ಕ. ನಾನು ಕೊಟ್ಟಿದ್ದೇನೆ ಲೈಕ್ ಅಂತ ಶಾಂತಕ್ಕ. ಯಾನ್ ಜಪ್ಪುನಿ ಬನಂದಿಲ್ಲ ಲೋಕೇಶ್ ಅಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು. ಮಲಗಿ, ಆದರೆ ನಿದ್ದೆ ಮಾಡಬೇಡಿ ಆಯ್ತಾ. ಪೂಜಾರತ ಎನ್ನಲ್ಲ ಏರಿ ಯಾನ ಲೋಕೇಶ್ ಅಣ್ಣ ಎಂಕನ ಇರ್ಪಾರ ಏರಿ ಯಾನ್ ಬರ್ಪೇವೆ ಗುದ್ವೇರಿಗೆ ಜಪ್ಪಲೆ ಎಲ್ಲೆಲ್ಲ ಅಕ್ಕಲೆ ಅಣ್ಣ ಬನ್ನೊಂದುಲ್ಲೇರು ಶಾಂತಕ್ಕ. ವಂಡರ್ಫುಲ್, ಥ್ಯಾಂಕ್ ಯು. ಈರು ಮಲ್ಲ ದನಿಕಲತೆ ಏರಿ ಲೋಕೇಶ್ ಅಣ್ಣ ಏರೇ ವನ್ವು ನೀರು ಎಂಕ್ ವನ್ಪುನ ಕಾರ್ಕಳ ಬೈಜ್ಜ ಬತ್ತಿತ್ತೇರಿ ಯಾರು ಓಲ್ ಮಾಯ್ಕಾಯರು ಗೊತ್ತಿಜ್ಜ. ಶಾಂತಕ್ಕ ಉಂಡರ ಜತ್ತರ ಚಾಪರಿಹರ ಅಂತ ಕೃಷ್ಣಣ್ಣ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಯಾನ್ ಬರ್ಪೆ ಲೋಕೇಶ್ ಅಣ್ಣ ಅವೇ ಪೂರ ಲಾಣ್ಪನೊಂದಿಲ್ಲ ಶಾಂತಕ್ಕ. ಆರ್ನ ಮಧ್ಯಾಹ್ನದ ಸೇವೆ ಪೂರ ಆಂಡಿಗೆ ಕಾರ್ಕಳನ್ನ ಬಲೆ ಮರೆ ಲಾಲ ಅಂದೆ ಫ್ಯಾಬ್ಲೆಸ್ ಪನೊಂದಿಲ್ಲ ಶಾಂತಕ್ಕ. ಕಾರ್ಕಳ ಉಳ್ಳೇರು ಹೈಡೆಡ್ ಅಂತ ಲೋಕೇಶ್ ಅಣ್ಣ.
ಬೆಸ್ಟ್ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಆರು ಹೈಡೆಡ್ ಜೆಪ್ಪಡ್ ಬನ್ನೊಂದುಲ್ಲೆ ಶಾಂತಕ್ಕ. ಅಕ್ಕ ಯಾನ್ ಕಡೆ ಒಂಜಿ ಲೈವ್‌ಗ್ ಪೋಯಿನಿ. ಆ ಲೈವ್‌ಡು ಜೋರ್ ಮರ್ಲು ಶುರುವಾಂಡ್. ಏರ ಒರಿ ಮರ್ಲೆ ಪನ್ನಿ ಏನನ ಏನನ ಅಂದ ಏರೆಗ್ ಇರೆ ಪನ್ಯ ಅಂದೆ ಸೌಮ್ಯ ಇರೆಗ್ ಬಂಡೇರ ವಾ ಲೈವ್‌ಡ್ ಬನ್ನ ಆಯನ ತರೆ ಕಟ್ಪೊಡಿ. ಸಂಜೆ 6:30ಕ್ಕೆ ನನ್ನ ನೇರ ಪ್ರಸಾರ ಇದೆ, ಬನ್ನಿ ಆಯ್ತಾ ಎಲ್ಲರೂ. ತುಳು, ಕನ್ನಡ, ಹಿಂದಿ ಮಾತಾಡೋಣ ಎಲ್ಲರೂ. ತುಳು ಕನ್ನಡ ಓಕೆ, ಹಿಂದಿ ನಾವು ಮಾತಾಡಲ್ಲ ಆಯ್ತಾ. ಅದು ನಿಮಗೆ ಅರ್ಥ ಆಗಲ್ಲ ಲೊಕೇಶನ್. ನಮ್ಮದು ಹಿಂದಿ. ಗುಡ್ ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೈಸ್ ಲೈವ್ ಅಂತ ಶಾಂತಕ್ಕ. ಸೌಮ್ಯ ಬೇಗ ಬೇಗ ಇಂಚ ಮಂತೊಡಿ ಸೌಮ್ಯ ಸಿಸ್ ಬೇಗ ವಿಷ ಪರ್ಲೆ ಅಂಚು ಪೋತ್ ಅಂಚಿಲ್ಲ ಗಾಡಿ. ಸೌಮ್ಯ ಬೇಗ ಪರ್ಲೆ ಪನೋಡಿ ಇತ್ತಂಡು ಪೋವಡಂಚಿ ರಗಾಡಿಂಚಿಲ್ಲ. ಎಲ್ಲರೂ ನನಗೆ ಜಾಯ್ನ್ ಆಗಿ ಅಂತ ಲೊಕೇಶನ್. ರವೀಂದ್ರಣ್ಣ ನಗ್ತಿದ್ದಾರೆ. ಎಕ್ಸಲೆಂಟ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಉದ್ದು ಜೆತ್ತರ ಇಜ್ಜೆ ಉಲ್ಲೆ ಉಲ್ಲೆ ಯಾನುಲ್ಲೆ ಈರನಂದು ಗಡಿ ಗಡಿ ಜೆತ್ತು ಬರ್ತೀನಿ ಕೃಷ್ಣಣ್ಣ. ಎಂಚಿನ ಪ್ರತಿಭೆಲ್ ಮಾತ ಉಲ್ಲೆರ ಅಂದಿ ರವೀಂದ್ರಣ್ಣ. ಬೇಲಾಂಡೆ ಬೇಲಾಂಡಿ ಶಾಂತಕ್ಕ. ಕಾರ್ಕಳ ತಿರ್ತು ಬೆಲೆ ಬನ್ನೊಂದುಲ್ಲೆರ್ ಶಾಂತಕ್ಕ. ಆರು ಬರ್ಪುಜೇರಿ ಆರು ಬಿಸಿ ಪೋಡಿತ್ತ. ಆರ್ನ ಒಂಜೆ ಕಡ್ದ ಕೆಲಸ ಬಾಕಿ ಇತ್ತಂಡಿ. ಮಹೇಶ್ ಅಣ್ಣನ ಒಂಜಿ ಕೆಲಸ ಬಾಕಿ ಉಂಡು ಆನೆ ಕಡೆ ಪಂಡೆ ಅರಡ ಅವು ಬೇಲೆ ಮಲ್ಪಲೆ ಬೊಕ್ಕ ಬಲೆ ಅಂತ ಮುದ್ದು ಜೆತ್ತೆರ್. ಯಾನ್ ಜೆಪ್ಪು ಎತ್ತೆ ಯಾನ್ ಉಳ್ಳೆ ಲೊಕೇಶನ್ನ ಇರಕ್ಕೇನು ಜೇರಿ ಕೇಳಲ್ಲ ಕೇನಜ ಪಾತಿರ್ನ ವಿರಾಂಡಲ್ಲ ಪಾತಿರ್ಲ ಮಾಡ. ರವೀಂದ್ರ ಅಣ್ಣ ಕೇನುಡ 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 ಶಾಂತಕ್ಕ ಕೇನುಂಡಿ ಪೋಲ್ಪಯರಿ ಪೂರ ಪೋಯಿನೇ ನಾನು. ಕೇನುಡು ಪನೊಂದುಲ್ಲೇರು ಶಾಂತಕ್ಕ. ಕಾರ್ಕಳ 64 ಜನ. ಕಾರ್ಕಳ 64 ಜನಕ್ಕೆ ಮೇಸ್ತ್ರಿ ಆತೇರು ಅಂದ ದಾದ ಬೇಲೆ ಮಂತೊಂದುಲ್ಲೇರು ಲೊಕೇಶನ್. ಎಂಕ್ ಕೇನುಡು ಅಕ್ಲಿಗೆ ಗೊತ್ತುಜ್ಜಿ ಪನೊಂದುಲ್ಲೇರು ಶಾಂತಕ್ಕ ಅಂದೆ ಲೊಕೇಶನ್ನ. ಓ ಪರ ಬೀರ್ನ ಅಜ್ಜಿರು ಬುದ್ವೇರಿ ಕೃಷ್ಣಣ್ಣ. ಕಾರ್ಕಳ ದಾದ ಬೇಲೆ ಮಂತೊಂದುಲ್ಲೇರು. ಎಲ್ಲಿ ಹೋದ್ರಿ? ಎಲ್ಲ ಹೋದ್ರಂತ ಮಳೆಗೆಲ್ಲ ನಿದ್ದೆ ಮಾಡ್ಲಿಕ್ಕೆ ಹೋದ್ರು. ಕಾರ್ಕಳ ನೈಟ್ ಸುರು ಮಲ್ಪು ಆಪುಂಡು ಭಾಷಣ ಪಂಡ್ರ ಅಂದಿ ಕಾಂಡೆ ಲೈವ್ ಮಲ್ತಿತ್ತೇರು. ಕಾಂಡೆ ಇತ್ತಂಡಾರ್ನ ಲೈವ್ ಶಾಂತಕ್ಕ. ಮಹೇಶ್ ಅಣ್ಣ ಲೈವ್ ಇತ್ತಂಡು ಕಾಂಡೆ. ಶಾಂತಕ್ಕ ಚಾ ಪರಿಹಾರಕ್ಕೆ ಏನಂದುಲ್ಲೇರು ಕೃಷ್ಣಣ್ಣ. ಆಂಡ್ ಇರ್ನಾಂಡೆ ಕೃಷ್ಣಣ್ಣ ಅಂತ ಶಾಂತಕ್ಕ.
ಎನ್ನ ಆತುಜಿ ಪನೊಂದುಲ್ಲೆರ್ ಕೃಷ್ಣನ್ನೇ. ಎಂಕ್ ಪನ್ಯಕ್ಕ ಎರೆಗ್ ಪನ್ಯ. ಓಕೆ ಓಕೆ ತೂವನ್ಗ ಒಂಜಿ ಕೈ ಅವೆ ಏರಿರೆಗ್ ಅಂಚ ಪಂಡೆರ ಅಕ್ಲೆನ್ ತೂವೊಂದು ನಮನ ಗ್ಯಾಂಗ್ ರೆಡಿ ಮಲ್ಪುಗ ಅವಿ. ರವೀಂದ್ರ ಅಣ್ಣೆಲ್ಲೆರ್, ಕೃಷ್ಣ ಅಣ್ಣೆಲ್ಲೆರ್, ಶಾಂತಕ್ಕೊಲ್ಲೆರ್ ಪೆಟ್ಟಗ್ ರೆಡಿ ಆಕ. ಪರಬ್ಬು ಚಿಪ್ಸ್ ತಿಂದಾರ. ಏರಿಗೆ ಪರಬ್ಬು ಕುದ್ದುದಿಲ್ಲೇರಿ. ಸಪೋರ್ಟಲ್ಲಿ 109 ಸಬ್ಬಿದೆ ಶಾಂತಕ್ಕನಿಗೆ ಅಂತ ಲೊಕೇಶನ್. ಅಕ್ಕ ಪನೊಂದುಲ್ಲೆರ್ ಪಲ್ಲೆ ಸಮೋಸ ನಿಜ ಆತಿ ನಿಜ ಬನ್ನಿ. ಈರ್ದಾದ ತಿನಿಯಾರಗ್ ಬರ್ಪುನ ಪನೊಂದುಲ್ಲೆರ್ ಕೃಷ್ಣನ್ ಒಡೆಗೆ ತಿನ್ನಾರ. ಅಕ್ಕ ಪನೊಂದುಲ್ಲೆರ್ ಎನ್ನ ನೆನಪಿಜ್ಜಿ ಎರೆಗಿ ಎಂಕ್ ನೆನಪುಂಡಿ ಸೌಮ್ಯಸಿಸ್. ಉಲ್ಲೆ ಉಲ್ಲೆ ಕೇಂಡ ಒಂಜಿ ಕಾಲ್ ಬತ್ತಲು ಅಂಚ ಪಾತೆರೊಂದಿತ್ತ. ಕೇನುಜ ಕೇನುಜ ಕೃಷ್ಣಣ್ಣ ಕೇನುಜಿ ಅಯ್ಯ ಎರಡರ ಪಾತೆರ್ಲನಾರ ಕೇನುಜ ಶಾಂತ ಕೊಲ್ಲಾರ. ಮಾತಾಡಿ ಜನರೇ ಮಾತಾಡಿ. ಕೇಳಿಸ್ತದ? ಯಾರಾದರೂ ಮಾತಾಡಿ, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಶಾಂತಕ್ಕೆ ಕೇನುಡ ಪಾತೆರ್ನ ಸೌಮ್ಯ ಸಿಸ್ ಕೇನುಜ
సౌమ్యసిస్ పాతెర్నకేనుజ ಇನಿ ಒಂಜಾಂಜು ಬೈಜ್ಜಿ ಕೋಡ ಬಸ್ ಮಿಸ್ ಆತನ್ಗೆ ಅಂದ್ ಬರ್ವೇರ ಬೊಕ್ಕ ಎಂಕ್ ಕೇನುಂಡು ಪನೊಂದುಲ್ಲೆರ್ ಅಕ್ಲೆ ಕೇನುಜ ಸೌಮ್ಯಸಿಸ್ ಕೇನುಜ ಆರೊಂಜಿ ಅಕ್ಕ ಒಂಜಿ ಸರಿ ಮೆಸೇಜ್ ಬಂದು ಹೆಲೋ ಹೆಲೋ ಮೈಕ್ ಚೆಕ್ 1 2 3 ಅಕ್ಕ ಪನ್ಲೆ ಸೌಮ್ಯಸಿಸ್ ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕೇನುಡಾ ಓ ಪೊಣ್ಣೆ ಕೇನುಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಬನ್ನಿ. ಈ ರವೀಂದ್ರಣ್ಣ ಓಲಿತ್ತಾರಂದು ಕೇನುಂಡ ರವೀಂದ್ರಣ್ಣ ಶಾಂತಕ್ಕ ಕೇನುಂಡಾಗೆ ನಿಗ್ಲೆ ಕೇನುಂಡ ಕೇನುಂಡು ಲಾಲ ಬೊಕ್ಕದ ಅದೇ ಯಾನೆ ಕಡ್ದಿಂಚ ಬೊಬ್ಬೆ ಪಾಡೊಂದುಲ್ಲೆ ಒರಿಲ ಮನೆ ಪೂಜೆರು ಪಾಸ ಎಜ್ಜಾಂಗ ದಾರಿ ಕಾಣದಾಗಿದೆ ಬೆಳಕು ತೋರಿ ಲಾ 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 ಭಾಷೆ ಇಜ್ಜಾಂದನ ಅಂದ್ ಭಾಷೆ ಇಜ್ಜಾಂದನ ಎಕಡೆ ನಿಜ ಕಲ್ಕೊಂದಿಲ್ಲ ಕೇನುಡ ಕೇನು ಕೆವಿಗೇನಂದ್ಲೆ ಕಾಣ್ ದಾದ ತಿಂಡರ್ ಯಾನ್ ದಾದ ತಿಂಡೆ ಮಧ್ಯಾಹ್ನ ಒಣಸ್ ಮಲ್ದ ನಾತೆ ದಾರಿ ಕಾಣ ದಾರಿ ಕಾಣದಾಗಿದೆ ರವೀಂದ್ರಣ್ಣ ನೀರ್ನ ಕರ್ಮ ಅಲ್ಲ ವಾ ದೇವರಿಗೆ ದಾಲ ಪಂಡೇರಿ ದೀಪ ಜಿತ್ತಲಿ ಓ ಚೂರು ಮಿಸ್ ಆಯ್ತು ಏನ ಕರ್ಮ ಮಿಸ್ ಆಯ್ತು ದೇವರನ್ನ ಸುದ್ದಿ ಜೋಕ್ಸ್ ಮಾಡ್ತಾರೆ ಡೀರೆ ಪಾಡ್ವೆ ಮಂಡಿ ಶಾಂತಕ್ಕ ದಾದ ತಿಂದಾರೆ ಬಟಾಟಂಬಡೆ ರವೀಂದ್ರಣ್ಣ ನಗ್ತಿದ್ದಾರೆ. ಅಕ್ಕ ಹೇಳಿ ಸೌಮ್ಯ ಹೇಳಿ ರವಿ ಪಂಡ ದೇವರತ್ತ ಓ ದೇವರೇನೆ ಹಿರೇನ್ ದೇವರ ಪಂಡ ದೇವರಿಗೆ ಕೋಪ ಬತ್ತು ಶಾಪ ದಿವೆ ನಾನು ಪಾಪ ಅಲ್ಲವ ಸೌಮ್ಯಸಿಸ್ ಪಲ್ಲೆ ಸ್ವಾರಿ ದೇವರು ಈರ್ನ ಮಂಡೆ ಸ್ವಾರಿ ದೇವರಿಗೆ ಸ್ವಾರಿ ದೇವರೇ ಪನ್ಲೆ ಇಂಚಿನವು ದೇವರು ತಪ್ಪಾಂಡು ದೇವರೇ ಈರ್ನ ಕಾರ್ ಪತ್ ಸ್ವಾರಿ ದೇವರತ್ತು ತಪ್ಪಾಂಡು ದೇವರೇ ಎನ್ನ ನಂಚ ಪನ್ಪುಜಿ ಪನ್ಲೆ ವಾವ್ ಒಂದೊಂದು ಶೋಕದ ಸೌಂಡು ಸ್ವಾರಿ ದೇವರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ತಥಾಸ್ತು ಮಗನೇ ನಿನಗೆ ಒಳ್ಳೆಯದಾಗಲಿ. ದೇವರ ಪರವಾಗಿ ನಾನು ಆಶೀರ್ವಾದವನ್ನು ಮಾಡಿದ್ದೇನೆ ಆಯ್ತಾ.
ಅಯ್ಯೋ ದೇವ. ಅಯ್ಯೋ ದೇವ. ಇತ್ತೆ ಬರ್ಸ ಬರೊಂದುಂಡತೆ ಐಕ್ ಗಾಳಿಗೆ ಏನೊಂದು ಗಮ್ಟೆ ಬಿದ್ದ ಒಂದುಂಡತೆ ಅವೇನು ಕೆಬಿಕ್ ಬರ್ತದೆ ಸೋಕ್ ಸೌಂಡ್ ಬರ್ಪುಂಡು ಗೊತ್ತ. ಸಾರಿ ಅವ್ವೆ ಅಕ್ಕ ದಾದಾಂಡಿಯೇ ಸೌಂಡ್ ಮೆಸೇಜ್ ದಯ ಸಾರಿಗೆ ಏನೊಂದುಲ್ಲ ದಾದ ವಿಷಯ. ಅವು ಸಾರಿ ಪಂಡಿನಿ ಅತ್ತು ಸೂರ್ಯ ದೇವರು. ಓ ದೇವರನೇ ಸೂರ್ಯ ದೇವರ ಓಕೆ. ಮಿತ್ತು ದೇರು ಸಾರಿ ಬನ್ನಿ ಅತ್ತ ಸೂರ್ಯ ದೇವರು ಓಕೆ ಓಕೆ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಎಂಕ್ಲೆ ಕತ್ತಲೆ ಕೋಣೆಡು. ಯಾಕೆ ಅಳು ಮತ್ತೆ ಯಾಕೆ ನಗು ಸೌಮ್ಯಸಿ ಸುಲ್ಲರ ಈ பொண்ணகு தாதாண்டு சௌமிய சிஸுக்கு தாதாண்டு பார்த்திரல சௌமிய சிஸ் தாதாண்டு. ಕತ್ತಲೆ ಕೋಣೆದ ಕರೆಂಟ್ ಹೋಗೋಣ. ಕರೆಂಟ್ ಬರ್ತಂಡಿ ಓಡೆ ಹೋಗು ಬೈದನ್ ಕರೆಂಟ್. ಎಲ್ಲಿರುವೆ ಮನವ ಕಾಡು ರೂಪಸಿ ಮೈಕೆ. ಇರೆಗ್ ಲೇಟ್ ಕಮೆಂಟ್ ಬಂತೊಂದುಲ್ಲ ಅಂಚ ಅಕ್ಕ ಅಂದ ಐಕ್ ಬರ ಸಾರಿದ ಇರ ಮಂಡೇರ್ ಯಾನ್ ದಾದಾಂಡಿಂದೆನ್ನೆ ಬೊಕ್ಕ ಇತ್ತೆ ಪಂಡಿನೇ ಆತ ಅವು ಇಂಚ ಎಂಕ್ಲ ಯಾ ಇರೆ ಅವು ಪದ್ದೆ ಕತ್ತಲೆ ಕೋಣಿಡು ಉಲ್ಲ ಆ ಪದ್ಯ ಆತ ಇರೆ ಎಂಚಿನೇ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಕತ್ತಲೆ ಕೋಣೆಡು ಉಲ್ಲ ಬಂದ ಕತ್ತಲೆ ಕೋಣೆಡುಲ್ಲ ಲೇಟ್ ಆಂಡಲ್ಲ ಲೇಟೆಸ್ಟ್ ಆದ ಮೆಸೇಜ್ ಪಾಡುವಿರ ಅಂದು ಆರು ಹುಷಾರತ್ತ ಆರು ಓಲ್ಪೇರು ಸೌಮ್ಯ ಸಿಸ್ ಇರೆಗ್ ಎಕ್ಸಾಮ್ ಇತ್ತಂಡತೆ ಎಂಚಿತ್ತಂಡ ಎಕ್ಸಾಮ್ ಅರಡ ಅವು ಒಂಜಿ ಕ್ವಶನ್ಗೆ ಏನ್ರ ಮದತ್ತಂಡು ಓದ್ಲರಿಗೆ ಉಲ್ಲರತ ಅತ್ತ ಎಕ್ಸಾಮ್ ದಪ್ಪಗ ಈ ಪೊಣ್ಣು ಲೈವ್ ತೂಪುನಿಗೆ ಪಾಡೊಚ್ಚಾರ ಅಡ್ಡು. ಎಕ್ಸಾಮ್ ಇತ್ತಂಡ ಅಂದು ಮರಡು ಬರಂದಿತ್ತಾರೆ ಎಕ್ಸಾಮ್ ಇತ್ತನ ಓಡಗೊಂಡು ಪೊಣ್ಣು ನೆಟ್ವರ್ಕ್ ಸಮಸ್ಯೆ ಉಂಡು ಮಸ್ತ್ ಮುಲ್ಪ ಅಂಚ ಪಾತಿರ್ಲೆಕ್ಕನೆ ಕಲ್ಕಿನೇನೆ ಬತ್ತಿ ಅದೇ ರವೀಂದ್ರ ಅಣ್ಣ ಕಲ್ಕಿನೇನೆ ಬತ್. ಅಯ್ಯೋ ಕೃಷ್ಣ ಪರಮಾತ್ಮ ಕಾಪಾಡು ದೇವರೇ. ಅಂದಿ ಯಾನ್ ಪೊಕ್ಕಡೆ ಕಡಿಂಜಿ ಬೊಬ್ಬೆ ಬಣ್ಣು ಸೌಮ್ಯ ಅಯ್ಯೋ ದೇವಾ ಹೌದು ಎಕ್ಸಾಮ್ ಇರುವಾಗೆಲ್ಲ ಓದಬೇಕಲ್ಲ ಎಂತ ನೀವು ಲೈವ್ ಎಲ್ಲ ನೋಡಿ ಅರೆಗೆ ಅನ್ಪನೆ ಒಂಜಿಲಗೆ ಏನಾಯ್ತು.
ಎಂತವ ಗಲಾಟೆ ಗಲಾಟೆ ಏನಿಲ್ಲವ, ನೀವು ಎಲ್ಲಿಗೆ ಹೋಗುದು? ನೀವು ಇಲ್ಲಿ ಇರಲೇಬೇಕಲ್ಲ, ನೀವು ಎಲ್ಲಿಗೆ ಹೋಗುದು? ಬೇಕಾ ಪೆಟ್ಟು ನಿಮಗೆ? ಒಬ್ರು ಬಂದರು, ಬಂದು ಹೋದರು, ಅವರಿಲ್ಲ, ಅವರು ನಾಪತ್ತೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಇತ್ತಂడి ಅದೇ ಇತ್ತಂడి. ఎక్కడి నుంచి కేండే భాష ఇచ్చింది నిత్య ఆన్సర్ ఉంటున్నా ఇత్తుని రెండు ಬಿಡ್ಬಿತ್ತಲೇರಿ ಎಕ್ಸಾಮ್ಗೆ ಓದನ ಬಿಡ್ತು ಹೆಚ್ಚಿನ ಲೈವ್ ಕಪ್ಪರಂಟೆ ಅಂತ ಕೃಷ್ಣ. ಕಪ್ಪರಂಟೆ ನೀವು, ನಿಮ್ಮ ಅಜ್ಜ ಕಪ್ಪರಂಟೆ. గుజ్జ ఖాళీ అండ గుజ్జ ఖాళీ అవుతుంది రవీంద్ర అన్న. ಯಾನೆ ಎಕಡೊಂಜಿ ಯೂಟ್ಯೂಬ್ ಒಂದು ಎಂಚಿನ ಗುಜ್ಜದ ಬನ್ಸ್ ಮಲ್ಪು ಗುಜ್ಜೆ ಉಂಡತೆ ಗುಜ್ಜೆ ಆತ ನಿಗ್ಲೇನ ಒಂದು ಪೆಲಕಾಯಿ ಆಯ್ತಾ ಪೆಲಕಾಯ್ದ ಬನ್ಸ್ ಮಲ್ಪು ಅವೇನಿತ್ತೆ ಟ್ರೈ ಮಲ್ಪು ದಾದ ಈರ್ನ ಇಲ್ಲಾಗ ಬತ್ತದು ಕುಲ್ದೇರಕ್ಕೆ ಇನ್ನೊಂದು ಕೃಷ್ಣನೇ ಅಂಚ ಅತ್ತಿ ಎಕ್ಸಾಮ್ ಇಪ್ಪ నాకు ಓದೊಡತ್ತೆ ಈರೊಂಜಿ ಜೋಕುಲೆಕ ಯಾನು ಹುಷಾರುಲ್ಲ ಬೊಕ್ಕ ಎನ್ನ ಒಟ್ಟಿಗೆ ದೈವ ದೇವರುಲ್ಲೆರಕ್ಕ ಅವು ಅಂತ ದೈವ ದೇವರನ ಆಶೀರ್ವಾದ ಅಂಚನೆ ನಮಲ ಒಂಚೂರು ಭಂಗ ಬರುಡು ಅಂಚಂಡ ನಮಕ್ ಏಪಲ ಎಡ್ಡೆ ಹಾಕೊಂಡು ಪ್ರಯತ್ನದಲ್ಲಿ ಫಲವಿದೆ ಅಂದತ್ತೆ ಗಾದೆನುಂಡು ಪ್ರಯತ್ನ ಬತ್ತಂಡ ನಮಕ್ ಫಲಲ ತಿಕ್ಕೊಂಡು ಈರಿ ಏತು ಓದುದರ ಪಂಡ್ಲೆ ಯಾನ ಓದುಜ್ಜಿ ಯಾ ಒಂದಿನಕ್ಕೆ ಪೋತನ ಬೊಕ್ಕ ಪೋತುಚ್ಚಿ ಅಂಡ ಸಮಾಧಾನ ನೀರಿಗೆ 1ನೇ ತರಗತಿಗೆ ಹೋಗಿ ಮತ್ತೆ ಮನೆಯಲ್ಲೇ ಇದ್ದಿ ಏನಡ ಕ್ವಶನ್ಗೆ ಏನು ಮರೆಯಿರಿ ರವೀಂದ್ರಣ್ಣ ಇದ್ದೀರಾ? ನಾನು ಓದುದೆ ಕತೆ ಪುಸ್ತಕ ಬೊಕ್ಕ ಕಾದಂಬರಿ ಕೆಲವು ಪುಸ್ತಕ ಪೇಪರ್ ಪೂರ ಓದುದೆ ಇರೇ ಬೋರ್ಡನ್ನ ಬಂದ್ಲೆ ಕೊರ್ಕ ಇರ್ಲಂತ ಓದಲಿ ಮಸ್ತ್ ಓದುದೆನ್ನ ಅಂತ ಸೌಮ್ಯ ಸಿಸ್ ಅಯ್ಯೋ ಸೌಮ್ಯ ಸಿಸ್ ಎಡ್ಡೆ ಪಾಯಿಂಟ್ ಕೊರಿಯಾರು ಹುಷಾರಿರು ಗುಡ್ಡ ಇರಗೊಂಜಿ ಪ್ರೈಸ್ ಕೊರ್ಕ ಇದು ಬೇಕಿತ್ತಾ ನಿಮಗೆ ಕೃಷ್ಣಣ್ಣ? ಇದು ಬೇಕಿತ್ತಾ?
ಮಹಾಭಾರತ ಓದೋಡಕ್ಕ ಅದೇ ಮಹಾಭಾರತ ನಾನು ಅವು ಒಂದು ಪ್ರಯತ್ನ ಅಂತ ರಾಮಾಯಣ ಮಹಾಭಾರತ ಪುರ ಓದುಗವೇ ಕೃಷ್ಣಣ್ಣ ಪೋಡಿಗೆ ಅಣ್ತಿಲೆ ಬಲ್ತೇರು ಶಶಿಕಾಂತ್ ಅಣ್ಣ ಹಾಯ್ ಹಾಯ್ ಭಾರಿ ಅಪರೂಪದಲ್ಲಿ ಬರ್ತೀರಿ ಶಶಿಕಾಂತ್ ಅಣ್ಣ ಎಂಚಲ್ಲ ಶಶಿಕಾಂತ್ ಅಣ್ಣ ಚಾಮಿನಿ ಪರಿಹಾರ ಬರ್ಸ ಉಂಡೆ ಹಾಯ್ ಪನ್ನೊಂದುಲ್ಲೇರು ಯಾನ್ ಉಲ್ಲೆ ಪನ್ನೊಂದುಲ್ಲೇರು ಶಾಂತಕ್ಕ ಉಲ್ಲರ ಇಪ್ಪಲೆ ಶಶಿಕಾಂತ್ ಅಣ್ಣ ಬರ್ಸ ಉಂಡೆ ಸೌಮ್ಯ ತೆಲ್ತೊಂದಿಲ್ಲೇರು ಹಾಯ್ ಶಶಿ ಬ್ರೋ ಅಂತ ಶಾಂತಕ್ಕ ಮೇರೆ ಶಾಂತಕ್ಕ ಹೈಡ್ ಇತ್ತು ನಂದರೆ ಪಾತೆರ್ಲ ಏರ್ಲ ಎತ್ತಿದ್ದೇರ ಇಕ್ ಹೈಡ್ ಬದುಕುದು ನಾರದೆ ಹಾಯ್ ಶಶಿ ಬ್ರೋ ಅಂತ ಶಾಂತಕ್ಕ ಎಂಚಿನ ಅಪರೂಪ ಈರು ಓಲ್ಲರಿ ಇಜ್ಜರ್ ಶಶಿಕಾಂತ ಅಣ್ಣ ಶರಣು ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ನಿಮ್ಮದು ಹಾಗೆ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ ಶಶಿಬ್ರು ಚಾಂಡಿಗೆ ಏನೊಂದಿಲ್ಲ ಶಾಂತಕ್ಕ ಬರ್ಸ ಉಂಡು ಆ ಮೂಲ ಬರ್ಸೈ ಶಾಂತಕ್ಕ ಹಾಯ್ ಅಂತ ಶಶಿಕಾಂತ್ ಅಣ್ಣ ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಶಿಕಾಂತ್ ಅಣ್ಣ ಹುಡುಗಯ್ಯ ಉಲ್ಲೆ ಮಿತ್ತು ಚೂರು ಬೇಲೆ ಮಲ್ಪುನು ಹಾ ಅಂದೇ ಓಕೆ ಓಕೆ ಚಾಂಡ್ ಇರೆನಾಂಡ್ ಇದಾದ ತಿಂಡಿ ಎನ್ನ ಆತಜಿ ಶಶಿಕಾಂತ್ ಅಣ್ಣ ಹಾಯ್ ಸತೀಶ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯಿತಾ ನಿಮ್ಮದು ಕಾಫಿ ಟೀ ಆಯಿತಾ ನಂದಾಗಿಲ್ಲ ನಿಮ್ದಾಯ್ತಾ ನಾವು ಲೈಕ್ ಕೊಟ್ಟಿದ್ದೇವೆ ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ ಚಹಾ ಕುಡಿದ್ರಾ ತಿಂಡಿ ತಿಂದ್ರಾ ಬೊಂಬಾಯ್ಡ್ ಬರ್ಸ ಉಂಡೆ ಅಕ್ಕಗೇನೊಂದುಲ್ಲೇರು ಶಶಿಕಾಂತ್ ಅಣ್ಣ ನೇರ ಪ್ರಸಾರಕ್ಕೆ ಬಂದವರಿಗೆ ಎಲ್ರಿಗೂ ಕಾಫಿ ಟೀ ಆಯಿತಾ ಅಂತ ಕೇಳ್ತಿದ್ದಾರೆ ಸತೀಶ್ ಅವರು ಸೂಪರ್ ಸೂಪರ್ ನೇರ ಪ್ರಸಾರ ಅಂತ ಸತೀಶ್ ಅವರು ಅಂದು ಬೊಕ್ಕ ಎನ್ನ ಅಕ್ಕನ ಎದುರು ಇಪ್ಪರ ಅಪ್ಪುಜಿ ದಾದೈಕ ಮಂಡೆ ಎನ್ನ ಅಕ್ಕ ಪಿಲ್ಲಿ ಅಂದೇ ಸೌಮ್ಯಸಿಸ್ ನಮ್ಮದು ಕಾಫಿ ಆಯಿತು ಅಂತ ಹೇಳ್ತಿದ್ದಾರೆ ಸತೀಶ್ ಅವರು ಕೋಡೆ ಚೂರು ಬತ್ತನ್ ಶಶಿಬ್ರು ಅಂತ ಶಾಂತಕ್ಕ ಅಂದೆ ಶಾಂತಕ್ಕ ಪನ್ನೊಂದುಲ್ಲೇರು ಶಶಿಕಾಂತ್ ಅಣ್ಣ
ಮಧ್ಯಾಹ್ನದ ಸ್ಪೆಷಲ್ ಇತ್ತುಂಡು ಶಶಿಕಾಂತ್ ಅಣ್ಣ. ಶಾಂತಕ್ಕ ಇತ್ತುಂಡು. ಸೌಮ್ಯ ಸಿಸ್ ಇರೇದಾದ ಇತ್ತುಂಡು. ಮುದ್ದು ಸಿಸ್ ಮುದ್ದು ಶಶಿ ಬ್ರೋನು ತೂತಾರ ಇಜ್ಜಿ ಏನು ತೂತುಜಿ ಶಾಂತಕ್ಕ ಅರೆನು ಓಲ್ ತೂತು ಅರೆ ಎಂಚೊಲ್ಲೆರಿಂದ ಹೆಂಗೊತ್ತು. ಶಾರ್ಟ್ ಉಂಡ ಶಾರ್ಟ್ ವಿಡಿಯೋ ಮೀನು ಚಿಕನ್ ಸುಕ್ಕ ದಾಲ್ ರೈಸ್ ಅಂದೆ. ಓಕೆ ಓಕೆ. ಸ್ಪೆಷಲ್ ದಾಲ್ ಇಜ್ಜಿ ವೆಜ್ ಅಂದ. ಸೌಮ್ಯ ಸಿಸ್ ದಾದಿತ್ತು ಒಲ್ಲರಿ ಸೌಮ್ಯ ಸಿಸ್ ಉಲ್ಲಾರ ಇರಿಗ್ ಎಂಕ್ ಉಂದಿ ತೌತ್ ಬೊಕ್ಕ ಪೆಲತ ತೌತೆಲ್ಲ ಪೆಲತಾರಿಲ್ಲ. ಸೂಪರ್ ಕಜ್ಜಿಪ್ಪು ಎಂಕಿಷ್ಟ ಅಂದೆ ಬೋಡ ತೌತೆ ಬೋಡ ಅವು ಆಫ್ರಿಕಾದ ತೌತೆ ಅವು ಮಹೇಶ್ ಅಣ್ಣಡಿಕೆ ಇಲ್ಲಿ ಆಫ್ರಿಕಾದ ತೌತೆ ಉಂಡೆ. ಶಾರ್ಟ್ ವಿಡಿಯೋಡು ಉಂಡು 4K ಆತುಂಡು ತೂಲೆ ಈರೇನ ವಿಡಿಯೋ ಕೊಂಚ ಕಮೆಂಟ್ ಮಾಡಲೆ ಅಂತ ಉಪ್ಪೆ ಶಶಿಕಾಂತ್ ನಾವೇ ಪಾರ್ಸೆಲ್ ಚೂರು ಪನ್ನೊಂದುಲ್ಲೆ ಶಾಂತಕ್ಕ ಪಾರ್ಸೆಲ್ ಮಲ್ಪುಗವೆ ಶಶಿ ಬ್ರೋ ಬಂದು ತಿಳ್ತೊಂದುಲ್ಲೆ ಶಾಂತಕ್ಕ ಅಂಚಂಡ ಆತು ಜನ ಸುಳ್ಳೆ ಅಂತ ಎಂಕ್ ದೋಸೆ ಇರೆ ದೋಸೆನಿತ್ತ ನೀರು ದೋಸೆನಾ ಉರ್ದು ದೋಸೆನಾ ಗೋಧಿ ದೋಸೆನಾ ಹೂವು ದೋಸೆ ಆಫ್ರಿಕಾದಕಲ್ ಮಲ್ತಿನ ತೌತೆ ಅಂದ ಆಫ್ರಿಕಾದಕಲ್ನ ತೌತೆ ಆವು ಪಾಡ್ವೆ ತೂಲೆ. ಓಕೆ ಶಶಿಕಾಂತ್ ಅಣ್ಣನ ಇನಿ ಫೋಟೋ ತೂಡಿತ್ತೆ ಶಶಿಕಾಂತ್ ಅಣ್ಣ ಇಂಚೊಲ್ಲಿರು ಇರು ವೇಷಬಾರ್ದು ಜರ ತಾಟದ ಶಶಿ ಅಣ್ಣ ಹಾಯ್ ಅಂತ ಕೃಷ್ಣಣ್ಣ. ಕೃಷ್ಣಣ್ಣ ಮೀನು ಪತ್ತಿಯಾರ ಪೊರ್ಲುಲ್ಲೇರು ಮುದ್ದು ಶಶಿ ಬ್ರೋ ಅಂದೆ. ಓಕೆ ಓಕೆ ಅಂಚನ ನಾಮ ಫೋಟೋನು ಫ್ರೇಮ್ ಪಡ್ಕ ಶಶಿಕಾಂತ್ ಅಣ್ಣನ ಫೋಟೋನು ಸೋಕ್ ಮತ್ತು ಫ್ರೇಮ್ ಪಾರ್ದು ಅರೆಗೆ ಗಿಫ್ಟ್ ಕೊಡ್ಕಂತು ಕೃಷ್ ಬ್ರೋ ಹಾಯ್ ಅಂತ ಶಶಿಕಾಂತ್ ಅಣ್ಣ. ಹೀರೋ ಓ ಪಿಕ್ಚರ್ದ ಹೀರೋ. ಹರಿಕೃಷ್ಣ ಅವರೇ ಹಾಯ್ ಹೇಗಿದ್ದೀರಾ? ಬಂದರು ನಮ್ಮದು ಹರಿಕೃಷ್ಣ ಅವರು. ಟೀ ಆಯಿತಾ ಹರಿಕೃಷ್ಣ ಅವರೇ? ಪುದರ್ ಗೊತ್ತಿಲ್ಲವ ಅಕ್ಕ, ಯಾರದ್ದು ಸೌಮ್ಯ ಸಿಸ್ ಗೊತ್ತಿಲ್ಲವ ಅಂತ ಕೇಳ್ತಿದ್ದಾರೆ. ನಿಮ್ಮದು ಮುದ್ದು ಅಂಚನೆ ಶಾಂತಕ್ಕನೆಲ್ಲ ಶಾರ್ಟ್ಸ್ ತೂದು ಸಪೋರ್ಟ್ ಮಾಡ್ಕೊಳ್ಳಿ. ಓಕೆ ಶಶಿಕಾಂತ್ ಅಣ್ಣ ತೂಪವೇ. ಶಶಿ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ ನಮಸ್ತೆ ಅಂತ ಹರಿಕೃಷ್ಣ ಅವರು. ಹೀರೋ ಪಂಡಲ ತಪ್ಪ ಒಂದು ಪನ್ನೊಂದುಲ್ಲೆ ಶಶಿಕಾಂತ್ ಅಣ್ಣ ಸಾರಿ ಶಾಂತಕ್ಕ. ನೋಟಿ ಮಳೆ ಜೋರ? ಹೌದು ಹರಿಕೃಷ್ಣ ಅವರೇ, ಮಳೆ ಜೋರುಂಟು. ಲೈಕ್ ಡನ್, ಥ್ಯಾಂಕ್ ಯು. ಲೈಕ್ ಕೊಟ್ರಾ? ಮತ್ತು ಹೇಗಿದ್ದೀರಿ? ಕುಂದಾಪುರದಲ್ಲಿ ಮಳೆ ಉಂಟಾ?
ಓಕೆ ಶಶಿ ಬ್ರೋ ಅಂತ ಶಾಂತಕ್ಕ. ಅಕ್ಕ ನಿಮ್ಮ ಕಡೆ ಕರೆಂಟ್ ಉಂಟಾ? ಉಂಟು, ಕರೆಂಟ್ ಉಂಟು ಹರಿಕೃಷ್ಣ ಅವರೇ. ನಾನು ನಿಮಗೆ ಮೆಸೇಜ್ ಹಾಕಿದ್ದೇನೆ, ನೋಡಿದ್ರಾ ಹರಿಕೃಷ್ಣ ಅವರೇ? ನಿಮಗೆ ಮೆಸೇಜ್ ಹಾಕಿದ್ದೇನೆ, ನೋಡಿದ್ರಾ ಇನ್ಸ್ಟಾದಲ್ಲಿ? ಇನ್ಸ್ಟಾದಲ್ಲಿ ನಿಮಗೆ ಮೆಸೇಜ್ ಹಾಕಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ಫುಲ್ ಆರಾಮ ಕಣಕ್ಕು. ಹೌದಾ? ನನ್ನ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದದಿಂದ. ಓಕೆನಾ? ಮೆಸೇಜ ಎಲ್ಲಿ, ಯಾವಾಗ? ಮೊನ್ನೆನೇ ಹಾಕಿದ್ದೇನೆ. ನಿಮ್ಮದು ನೀವು ಹೇಳಿದ್ರಲ್ಲ ಆವತ್ತೇ ನಿಮ್ಮದು ಇನ್ಸ್ಟಾ ಐ ಡಿ ಹುಡುಕಿ ನಿಮಗೆ ಮೆಸೇಜ್ ಹಾಕಿದ್ದೇನೆ, ಆಯಿತಾ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಕರೆಂಟ್ ಉಂಟು, ಬೇಕಾ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಒಮ್ಮೆ ನೋಡಿ ಆಯಿತಾ? ಶಾಂತಕ್ಕೆ ಇರನ ವಿಡಿಯೋ ಏತ್ ಬಲ್ತನ್ಕೇನೊಂದು ಏತ್ ಬಲ್ತನ. ನಾ ರಿಪ್ಲೈ ಮಾಡಿದ್ದೀನ? ಇಲ್ಲ, ನೀವು ರಿಪ್ಲೈನೇ ಮಾಡಿಲ್ಲ ನನಗೆ. ಅದು ಮಾತ್ರ ಐ ಡಿ ನೇಮ್ ಚೇಂಜ್ ಉಂಟಾಯ್ತಾ? ಐ ಡಿ ನೇಮು ಚೇಂಜ್ ಉಂಟು, ಹಾಗಾಗಿ ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಕರೆಂಟ್ ಬೇಕು ಮಾರೆ, ಕಳಿಸಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. 90 ಕೇಬಲ್ ಎಂಚಿ ರೇಸ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ದೋಸೆ ಪುದರ್ ಗೊತ್ತಿಜ್ಜಿ ಬನ್ನಿ ಅಕ್ಕ ಈರು. ದೋಸೆದ ಪುದರ್ ಗೊತ್ತಿಜ್ಜ, ತಿಂದ್ರೆ ಗೊತ್ತುಂಡೇರೆ ಈಗ. ಓಕೆ ಓಕೆ ಅಂತ ಹೇಳ್ತಿದ್ದಾರೆ ಹರಿಕೃಷ್ಣ. ಅದು ಈಶ್ವರ ದೇವರ ಫೋಟೋ ಇದೆ ಆಯಿತಾ ಹರಿಕೃಷ್ಣ ಅವರೇ? ಈಶ್ವರ ದೇವರದ್ದು ಫೋಟೋ ಇದೆ, ಅದನ್ನೊಮ್ಮೆ ನೋಡಿ. ಡುಮ್ಮಿ ಎಂತವ ನಿಮ್ಮದು? ನಿಮ್ಮ ಮಂಡೆ ಡುಮ್ಮಿ ಅಂತ. ತುಪ್ಪ ದೋಸೆ ನಾಕೇನಂದಿಲ್ಲ ಶಾಂತಕ್. ಕುಂದಾಪುರದಲ್ಲಿ ಮಳೆ ಉಂಟಾ ಹರಿಕೃಷ್ಣ ಅವರೇ? ನೋಡಿ, ಇವಾಗ ಇನ್ಸ್ಟಾ ನೋಟಿಫಿಕೇಶನ್ ಬಂತ ನಿಮಿಷ. ಇಲ್ಲ, ಬಂದಿಲ್ಲ. ಮಸಾಲ ದೋಸೆ ಅಂತ ಹೇಳ್ತಿದ್ದೆ ಕೃಷ್ಣಣ್ಣ. ಅಂದೆ ಸೂಪರ್ ಶಾಂತಕ್ಕ, ನಾನಲ್ಲ ಬಲ್ಪಡು ಚಕ್ರ ಕಟ್ಲಿ. ಮಳೆ ಜೋರು ಅಂತ ಹೇಳ್ತಿದ್ದಾರೆ ಹರಿಕೃಷ್ಣ ಅವರು. ನೀವು ಮತ್ತೆ ರಿಪ್ಲೈ ಮಾಡಿದ್ರು ತೊಂದರೆ ಇಲ್ಲ ಆಯಿತಾ? ಒಂದು ನೋಡಿ, ಒಂದು ರಿಪ್ಲೈ ಆದರೂ ಮಾಡಿ. ಇನ್ನೊಂದು ಸಲ ಮೆಸೇಜ್ ಹಾಕಿ. ನಾನು ಈಗ ಮೆಸೇಜ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಇನ್ನು ಮತ್ತೆ ಮೆಸೇಜ್ ಹಾಕ್ತೇನೆ ಆಯಿತಾ? ಶಶಿಬ್ರು ನನ್ನ ಒಡೆಗು ಬಲ್ಪುನಿಗೇನಂದಿಲ್ಲ ಶಾಂತಕ್ಕ. ಅಯ್ಯೋ ಅಕ್ಕ ಅಂತ ಸೌಮ್ಯ ಸಿಸ್. ಜಸ್ಟ್ ಬ್ರದರ್ ಹಾಯ್ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು ಜಸ್ಟ್ ಬ್ರದರ್. ಪರಿಹಾರ ತಿಂಡರ ಜಸ್ಟ್ ಬ್ರದರ್. ಸೂಪರ್ ಸೂಪರ್, ಥ್ಯಾಂಕ್ ಯು. ನಿಮ್ಮ ನೇಮ್ ಕೂಡ ಹಾಕಿ ಅಕ್ಕ. ಓಕೆ ಓಕೆ, ನೇಮ್ ಹಾಕ್ತೇನೆ ಆಯಿತಾ? ಆಯಿತಾ ಹರಿಕೃಷ್ಣ ಅವರು, ನೇಮ್ ಹಾಕ್ತೇನೆ. ನಿಮಗೆ ಭಾಷೆ ಇಲ್ವಾ ಡುಮ್ಮಿ? ಯಾಕೆ ಕೃಷ್ಣಣ್ಣ, ಏನಾಯಿತು? ಅವಳ ಅಂದು ಪನೊಂದುಲ್ಲೆ ಶಶಿಕಾಂತ್ ಅಣ್ಣೆ ಪರ್ಪುನ ಅಭ್ಯಸಿದ್ದಿ ಚಾ ಪರಿಹಾರಗೆನ್ನಿ ರಮಂಡೆ. ಚಾ ಪರಿಹಾರ ತಿಂಡಿ ತಿಂಡಾರ್ಗೆನ್ನಿ ಮೂರ್ತಿ ಹಾಯಿ ಅಂತ ಜಸ್ಟ್ ಬ್ರದರ್. ಹಾಯ್ ಜಸ್ಟ್ ಬ್ರದರ್, ಕುಂಟಿ ಲೈವ್ಗೆ ಸ್ವಾಗತ ಅಂತ ಕೃಷ್ಣಣ್ಣ. ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ. ಹೌದಾ? ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಆದರೂ ಸಪೋರ್ಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ಚಾಪರಿಯ ಬನೊಂದುಲ್ಲೆ ಜಸ್ಟ್ ಬ್ರದರ್ ಸೂಪರ್ ಅಂತ ದೊಡ್ಡಪ್ಪ.
ಶಾಂತಕ್ಕ ಕರೆಂಟ್ನಾಗ ಕರೆಂಟ್ನ ಬೇಗ ಕಳ್ಸಕ್ಕೋ ಅಂತ ಹರಿಕೃಷ್ಣ ಅವರು. ಜಸ್ಟ್ ಅಂತ ನಮಸ್ತೆ ಅಂತ ದೊಡ್ಡಪ್ಪ ಹಾಯ್ ಅಂತ ಜಸ್ಟ್ ಬ್ರದರ್. ಲೈಕ್ ಡನ್, ಥ್ಯಾಂಕ್ ಯು. ಸೂಪರ್ ಅಂತ ಜಸ್ಟ್ ಬ್ರದರ್. ಏರ್ ದೊಡ್ಡಪ್ಪಗೆ ಏನಂದಿಲ್ಲ ಜಸ್ಟ್ ಬ್ರದರ್. ಸೂಪರ್ ಅಂತ ದೊಡ್ಡಪ್ಪ ಅವರು. ಸೂಪರ್, ಥ್ಯಾಂಕ್ ಯು. ಹಾಯ್ ದೊಡ್ಡಪ್ಪ ಅಂತ ಕೃಷ್ಣಣ್ಣ. ಜಸ್ಟ್ ಆಯ್ರೆ ಅಂದರೆ ಏನು ಅಂತ ಕೇಳ್ತಿದ್ದಾರೆ ರವೀಂದ್ರ ಅಣ್ಣ. ಎಂಕೊಂಜಿ ಸಬ್ಕೊರ್ಲೆ ಇಜಿನೆ ಹಂಗೆ ಕೋಪ ಇರಡೆ ಬನ್ನೊಂದುಲ್ಲೇರು ಆರು ಓಲ್ಲೇರು ರವೀಂದ್ರ ಅಣ್ಣ ಇಜ್ಜೇರು. ಓಕೆ ಬಾಯ್ ಕಣಕ್ಕು. ಓಕೆ ಹರಿಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ. ಮತ್ತು ಚಾರ್ಜ್ಗೆ ಹಾಕ್ಬಿಟ್ಟು ನೋಡಿ ಆಯಿತಾ. ಮೂರ್ತಿ ನಮಸ್ತೆ ಅಂತ ಹೇಳ್ತಿದ್ದಾರೆ. ನಾನು ಹೇಗೆ ಕಳಿಸೋದು ಲೈನ್ ಮ್ಯಾನ್ ಹತ್ರ ಹೇಳಿ ಅಂತ ಶಾಂತಕ್ಕ. ನನ್ನ ಚಾನಲ್ಗೆ ಒಂದು ಸಬ್ ಕೊಡಿ ದೊಡ್ಡಪ್ಪ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಶಾಂತ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಅಂತ ಜಸ್ಟ್ ಬ್ರದರ್. ಸೂಪರ್ ಅಂತ ಹೇಳ್ತಿದ್ದಾರೆ. ಮೂರ್ತಿ ಅವರು ರವೀಂದ್ರ ಅವರ ಅಲ್ಲ ದೊಡ್ಡಪ್ಪ. ಸೂಪರ್ ಅಂತ ಜಸ್ಟ್ ಬ್ರದರ್. ಹಾಯ್ ದೊಡ್ಡಪ್ಪ ಅಂತ ಶಾಂತಕ್ಕ. ಮುದ್ದು ಬತ್ತೆ ಬಿಹಾರಿಗೆ ಹೋದ್ ಬರ್ ಅಂದೆ. ಓಕೆ ಶಶಿಕಾಂತ್ ಅಣ್ಣ ಹೋದ್ ಬಲ್ಲೆ. ಚಾ ಆಯಿತು ದೊಡ್ಡಪ್ಪ ಅಂತ ಶಾಂತಕ್ಕ. ಮೂರ್ತಿ ಬೇರೆ ರವೀಂದ್ರ ಬೇರೆ ಅಂತ ಜಸ್ಟ್ ಬ್ರದರ್. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಮೂರ್ತಿ ಗಿಫ್ಟ್ ಡನ್ ಅಂತ ದೊಡ್ಡಪ್ಪ. ಅವು ಓಲ್ ಶಶಿಬ್ರು ಅಂತ ಶಾಂತಕ್ಕ. ಅವಾರನ್ನ ಬೇತ ಲೈವ್ ಆರಾಡೆ ಹೋದ್ ಬರ್ಕೊಂಡ್ರೆ. ಶಾಂತ ಅವರೇ ಟೀ ಆಯಿತು ನಿಮ್ದಾಯ್ತು ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಓಕೆ ಜಸ್ಟ್ ಅಂತ ಹೇಳ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು. ದೊಡ್ಡಪ್ಪ ಟೀ ಆಯ್ತಾ ಅಂತ ಜಸ್ಟ್ ಬ್ರದರ್. ಥ್ಯಾಂಕ್ ಯು ದೊಡ್ಡಪ್ಪ ಅಂತ ಕೃಷ್ಣಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ. ಚಾ ಇಲ್ಲ ಜಸ್ಟ್ ಬ್ರದರ್. ಜಸ್ಟ್ ಟೀ ಆಯಿತು ನಿಮ್ದಾಯ್ತು ಅಂತ ದೊಡ್ಡಪ್ಪ. ಸೂಪರ್ ಅಂತ ಹೇಳ್ತಿದೆ. ಜೂಲಿನ ಲೈವ್ಗೆ ಬನ್ನೊಂದಿಲ್ಲ ಶಶಿಕಾಂತ್ ಅಣ್ಣ. ಅವಿಯರಿ ಜೂಲಿ. ಸೂಪರ್ ಅಂತ ವೆಲ್ಕಮ್ ಮೂರ್ತಿ ಅಂತ ದೊಡ್ಡಪ್ಪ. ಸೂಪರ್ ಅಂತ ಹೇಳ್ತಿದ್ದಾರೆ. ನಂದಾಯಿತು ದೊಡ್ಡಪ್ಪ ಅಂತ ಜಸ್ಟ್ ಬ್ರದರ್. ಓಕೆ ಜಸ್ಟ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೂಪರ್ ಥ್ಯಾಂಕ್ ಯು. ದೊಡ್ಡಪ್ಪ ಹಾಯ್ ಅಂತ ರವೀಂದ್ರ ಅಣ್ಣ ಬಂದರು ನೋಡಿ. ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಇರೆಗ್ ಸೌಮ್ಯ ಸಿಸ್ ನೆರೊಂದಿತ್ತು. ಸೌಮ್ಯ ಸಿಸ್ನ ಚಾನಲ್ ಕನೆಕ್ಟ್ ಆತ ಜರ್ಗೆ ಅಂತ. ರವೀಂದ್ರ ಅವರೇ ನಮಸ್ತೆ ಅಂತ ಹೇಳ್ತಿದ್ದಾರೆ. ಜಸ್ಟ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಕರ್ಮೇರ ಲಾಲ ಅರ್ನ ಚಾನಲ್ಗೆ ಒಂಜಿ ಕನೆಕ್ಟ್ ಆಲೆ ಪಾಪ. ಪೆಲಕಾಯಿ ಪರ್ಂದುಂಡ ಆ ಉಂಡಿ ಎಂಕಿತ್ತೆ ಪೆಲಕಾಯ್ದ ಬನ್ಸು ಮಲ್ಪೋಡು. ಅಕ್ಕ ಅವಮಾನ ಮಲ್ತನು ಕುಂಟಿ ಬಂದಿರೆಗ್ ಅರೆಗೆ ನೆರ್ಲಿ ಅಂದೆ ನೆರ್ಕವೇ. ರವಿ ಬ್ರದರ್ ಹಾಯ್ ಪನಂದಿಲ್ಲರು ಜಸ್ಟ್ ಬ್ರದರ್. ರವೀಂದ್ರ ಅಣ್ಣ ಮುಖ ತಿರುಗಿಸ್ತಿದ್ದಾರೆ, ಕೂಗ್ತಿದ್ದಾರೆ. ಸೂಪರ್ ಅಂತ ತುಲೆ ಸೌಮ್ಯ ಸಿಸ್ ಬತ್ತಿರ್ತುಲೆ ರವೀಂದ್ರ ಅಣ್ಣ ನೆರ್ಲಿ ಇರುತ್ತೆ. ಬನ್ಸು ಪೆಲಕಾಯ್ದ ಅಂದಿ ಜಸ್ಟ್ ಬ್ರದರ್. ನೀನು ಯೂಟ್ಯೂಬ್ ತುಯ್ಯ ಕತಾಂಡೆ ಯೂಟ್ಯೂಬ್ ತುಯ್ಯ ಪೆಲಕಾಯ್ದ ಬನ್ಸು ಅಂಚ ನಮ್ಮಲ್ಲ ಒಂಚೂರು ಟ್ರೈ ಮಾಡ್ತಿದ್ದೆ. ಯಾನ್ ಕನೆಕ್ಟ್ ಆತ ಯಾನ್ ಅರೆ ಗೊತ್ತುಜ್ಜಿಗೆನಾ ಗೊತ್ತುಜ್ಜಿ ರವೀಂದ್ರ ಹೆಂಗೆ ಗೊತ್ತುಜ್ಜಿ
ಟಾಟ ಪನಂದುಲ್ಲೇರು ಕೃಷ್ಣಣ್ಣೆ ಟಾಟ ಕೃಷ್ಣಣ್ಣ ಮೆಲ್ಲ ಪೋಲೆ ಬರ್ಸತೆ ಜಾರುಂಡು ಸೂಪರ್ ಅಂತ ಹೇಳ್ತಿದ್ದಾರೆ ಅದನ್ನು ಮೂರ್ತಿ ಕೈ ಬನ್ಸು ಅಯ್ಯೋ ದೇವ ಅಂತ ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಇದ್ದು ಬನ್ಸ್ ವೆರೈಟಿ ಕಾರ್ಕಳದ ಸ್ಪೆಷಲ್. ದೊಡ್ಡಪ್ಪ ಥ್ಯಾಂಕ್ ಯು. ಕುಕ್ಕುದ ಬನ್ಸು ಅನ್ಸ್ಲಾಗಿರ ಕರ್ಮೇರ್ನ ಕುಕ್ಕುದ ಜ್ಯೂಸ್ ಮಾಡ್ಕೊರ್ಕಾವೆ ಬನ್ಸ ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಗೊತ್ತುಂಡೆ ಪೆಲಕಾಯ್ದ ಬನ್ಸು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ನೀನು ಯೂಟ್ಯೂಬ್ ಬಿಡ್ತು ಇನ್ನು ಯಾವ ಏರ್ನ ಚಾನಲ್ ಇಂದ ಬೊಕ್ಕ ಪನ್ಪೇಳು ಮುಗ್ಗಿಜ ಕುಕ್ಕಕ್ಕೆ ಏನೊಂದಿಲ್ಲ ಶಾಂತಕ್ಕೆ ಇರು ಮಲ್ಪನ ವೇಳೆ ಸರಿ ಮಲ್ಪಲೆ ಸುರುಕು ಬೊಕ್ಕ ಅಯ್ಯೋ ಕೃಷ್ಣಣ್ಣ ಬನ್ಸು ತಿಕ್ಕೊಂಡು ಪೋಲೆ ಬನಂದಿರ್ಲಿ ರವೀಂದ್ರಣ್ಣೆ ಎಲ್ಲಿಗೆ ಎಂಚಾವು ಬನ್ಸ್ ತಿಂತು. ಅಯ್ಯೋ ದೇವ್ ಅತ್ತಿ ಆಕಲೆ ಬಂತಾರೆ ಆ ಶೋಕ ಆತನಿಂದು ಬೊಕ್ಕ ನಮ್ಮ ಟ್ರೈ ಮಾಡ್ತಾನೆ ಈಗ ದಾದಾ ಹುಡುಗಿ ಜಸ್ಟ್ ಬ್ರದರ್ ಅಂದ ಎಂಚಕ್ಕೆ ಏನಂತಿರ್ಲೇರು ಯಾನು ಬೊಕ್ಕ ಪನ್ಪೆ ಶಾಂತಕ್ಕೆ ಯೂಟ್ಯೂಬ್ ಉಂಡು ನಾವು ಏರ್ನ ಚಾನಲಿಂದ ಪನ್ಪೆ ಬೊಕ್ಕ ನಿಕ್ಲು ಸರ್ಚ್ ಮನ್ಪಲ ಹಾಳಾತಿನ ಕುಕ್ಕು ಮನ್ಸೆಡ್ಡೆ ಇರ ಮಂಡೇ ಅಲ್ಲ ಶಶಿಕಾಂತ್ ಅಣ್ಣೆ ಬರ್ತಿರ್ತಲೆ ಓಕೆ ಬನ್ನಂದಿಲ್ಲ ಶಾಂತಕ್ಕ ಅವೇನ ಜೋಳ ಬಿಡ್ಚಿ ಇರೋದಿಲ್ಲ. ಬನ್ಸು ಫುಲ್ಲು ವೈರಲ್ ಆತನ ಬನ್ನೊಂದುಲ್ಲೆ ರವೀಂದ್ರಣ್ಣೆ ಬಿಹಾರ ಹೋದು ಬತ್ತೇರು ಶಶಿ ಬ್ರೋ ಬನ್ನೊಂದುಲ್ಲೆ ಶಾಂತಕ್ಕ ಅಲ್ಪ ಲೈವ್ ಇಜ್ಜ ಅಂದೆ ಜೋಳ ಬಡ್ಸಗೆ ಎಡ್ಡೆ ಅಪ್ಪನ್ ಬನ್ನೊಂದುಲ್ಲೆ ಶಾಂತಕ್ಕ ಅಂದ ಶಶಿ ಬ್ರೋ ಏರ್ನ ದಾದಿ ಲೈವ್ ಓಕೆ ಚಾಕ್ಲೇಟ್ ಕೊಡ್ತಿದ್ದಾರೆ ಥ್ಯಾಂಕ್ ಯು. ಟೈಪ್ ಮಿಸ್ಟೇಕ್ ಓಕೆ ಓಕೆ ಸೂಪರ್ ಅಂತ ರವೀಂದ್ರಣ್ಣ ಬಿಡ್ಲೆ ಟೈಪ್ ಮಿಸ್ಟೇಕ್ ತೊಂದರೆ ಇತ್ತು ಅವನ ಮಾಡಿದ್ಲ ಆಪು ಮುಂಚೆ. ಥ್ಯಾಂಕ್ ಯು. ಅವಿ ಇಂಚಿನ ಅವಿ ಎರಿಂಗಿ ಕೃಷ್ಣ ಅಣ್ಣೆ ಬಾಟ್ಲ್ ಕೊರೋದಲ್ಲೇರು ಏರಿಗಿಂದ ಗೊತ್ತು ದೇವರೇನೆ ಅವಗುರ ಬುರ್ಚಿ ಎಂಕ್ಲೆಗೆ ಅವಂತ ಸೌಮ್ಯಶ್ರೀ ಓದ್ಲೇರು ಯಾರು ಹೊಡಿ போயாರ ಸೌಮ್ಯಸಿಸ್ ಓದ್ಲಾರಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ಹಾಯ್ ಅಂತ ಶಶಿಕಾಂತ್ ಅಣ್ಣ ಆರು ದುಬೈಗೆ போயிரு பன்னெண்டு அந்த ஐரே வந்து போயிரா துபாய் போப்பெந்து ಅಂದಿ
సూపర్ థ్యాంక్ యూ దొడబ్బా శశి అన్న హాయ్ ఎక్కడ పంత పని లేరు రవీంద్ర అండి